ಸೋಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಕಲೆ ಸಾಹಿತ್ಯ ಕ್ಷೇತ್ರಡು ಕೃತಕ ಬುದ್ಧಿಮತ್ತೆ ಗೆಲಸುನ ಎಡ್ಡೆತ್ ಬೊಕ ಅವು ಬಲ್ಲಿಂದು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆತಿನ ಸಾಹಿತಿ ದೀಪಾ ಭಾಸ್ತಿ ಪಂತೇರು ಕುಡ್ಲದ ಪುರೋಬನೋಡು ನಡತ್ನ ಪಿಪಿ ಗೋಮತಿ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ದ ಕಾರ್ಯಕ್ರಮಟು ಆರು ಉಪನ್ಯಾಸ ಕೊರಿಯರು ಕುಡ್ಲದ ಪಿಪಿ ಗೋಮತಿ ಮೆಮೋರಿಯಲ್ ಎಜುಕೇಷನ್ ಟ್ರಸ್ಟ್ದ ನಿಲೆಟ್ ಪಿಪಿ ಗೋಮತಿ ನಿಂಪುದ ವರ್ಷದ ಉಪನ್ಯಾಸ ಕಾರ್ಯಕ್ರಮ ಅಂಗಾರೆ ಕುಡ್ಲದ ಕುದ್ಮುಲ್ ರಂಗರಾವ್ ಪುರೋಬನೋಡು ನಡತಂಡು ಕುಡ್ಲ ವಿಶ್ವವಿದ್ಯಾನಿಲಯ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜೊತೆ ಸೇರಿಗಡೆ ನಡತ್ನ ಕಾರ್ಯಕ್ರಮಟು ಕಾರ್ಯಕ್ರಮ ಸಂಯೋಜಕರು ಡಾಕ್ಟರ್ ಶ್ರೀನಿವಾಸ ಕಕ್ಕಿಲ್ಲಾಯ ಎದುಕೊಂಡಿರು ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PL ಧರ್ಮ ಸುರೂತ ಪಾತ್ರ ಪಂಡಿತ್ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆತ್ನ ಉಪನ್ಯಾಸ ಕೊರಿಯರು ಉಪನ ದೀಪಾ ಭಾಸ್ತಿ ಕುಡ್ಲ ವಿಶ್ವವಿದ್ಯಾನಿಲಯಡು ದುಂಬು ಬರವು ಕಲ್ತನರಾದುಲ್ಲೇರು ಅರನ ಸಾಧನೆಯನ್ನು ಗುರ್ತು ಮಲ್ಪೆರಗಾದು ವಿಶ್ವವಿದ್ಯಾನಿಲಯದ ಮಾತಾ ಮಾನವಿಕ ವಿಭಾಗಗಳು ಸಮೂಹ ಸಂವಹನ ಬಗೆಟ್ ನನದ ಶೈಕ್ಷಣಿಕ ವರ್ಷದ್ದು ಮುಕ್ತ ಐಚ್ಛಿಕ ಪಾಠಕ್ರಮ ಶುರು ಮಲ್ಪೆರ ನಿರ್ಧಾರ ಮಲ್ತದ ಅಂದು ಪಂಡಿರು ಚಿಂತನೆನೇ ಎತ್ವ್ಯಾಸ್ಯಾನಗ ಭಾಷೆ ಬೊಕ್ಕ ಜಗತ್ತದ ಬಗೆಟ್ ಕೆಲವು ಆಲೋಚನೆಲು ಪನ್ಪುಣ ವಿಷಯದ ಬಗೆಟ್ ಬರವುಗಾರ್ದಿ ಸಾಹಿತಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆತ್ನ ದೀಪಾ ಭಾಸ್ತಿ ಉಪನ್ಯಾಸ ಕೊಡ್ದು AI ಪಂಡ ಕೃತಕ ಬುದ್ಧಿಮತ್ತೆ ವೈದ್ಯಕೀಯ ವಿಜ್ಞಾನ ಕ್ಷೇತ್ರಗೂ ಭಾರಿ ಉಪಯೋಗಾದಿಪ್ಪು ಆಡ ಕಲೆ ಸಾಹಿತ್ಯ ಕ್ಷೇತ್ರಡು ಕೃತಕ ಬುದ್ಧಿಮತ್ತೆ ಗಲಸುನ ಎಡ್ಡೆತ್ ಬೊಕ ಅವು ಬಲ್ಲಿ ಅಂಚದ ಕೃತಕ ಬುದ್ಧಿಮತ್ತೆಗೆ ತಾನು ವಿರೋಧ ಮಲ್ಪು ಎಂದು ಪಂಡಿರು ದೀಪಾ ಭಾಸ್ತಿಯರಿಗೂ ಕುಡ್ಲ ವಿಶ್ವವಿದ್ಯಾನಿಲಯದ ಪರವಾದ ಪ್ರೊಫೆಸರ್ PL ಧರ್ಮ ಮರ್ಯಾದೆ ಸಂದೇತ ಮಲ್ತೇರು ಪಿಪಿ ಗೋಮತಿ ಮೆಮೋರಿಯಲ್ ಟ್ರಸ್ಟ್ದ ಬಂಬಿನ ಚಿನ್ನಮ್ಮ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರುಕಾರ್ಯರು ಪುಷ್ಪರಾಜ್ BN ಪುಷ್ಪ S ಕಾರಂತ ಮೀರಾ ಆರನ್ಹ ಕಾರ್ಯಕ್ರಮ ಟಿತ್ತಿರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗುರುಕಾರ್ಯರು ಡಾಕ್ಟರ್ MP ಶ್ರೀನಾಥ ಸೊಲ್ಮೆ ಸಂದೇರು ಆಕೃತಿ ಪ್ರಕಾಶನ ಬೊಕ್ಕ ಪ್ರಿಂಟ್ಸ್ ದ ಕಲ್ಲೂರು ನಾಗೇಶ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು If AI is making is helping medical sciences make great advancements in science, and it is being used to save whales, I'm all for it. Please use AI, please use a lot of it. But when I say I absolutely loathe AI, what I mean is AI in art. I don't want to see AI make a painting or do a drawing. I don't want AI to write the books that I want to read. I don't want AI to make music. It's not just harmful for the environment because of how much water and energy it requires, but let's face it, AI art is just bad. I'm yet to see something made by AI which looks good or which is nice to read, or just AI art is just bad. It's as simple as that. ಬರವು ಕಲ್ಪನಕಲಿನ ಸಾಧನೆ ಗುರ್ತು ಮಲ್ತದು ಪಣವು ಸಹಾಯಕೊರ್ದು ಮರ್ಯಾದೆ ಮಲ್ಪಣವು ಪುಗರನ ಸಂಗತಿಯಿಂದ ಶ್ರೀ ರಾಮಕೃಷ್ಣ ಮಠ ಕೂಡಲದ ಗುರುಕಾರ್ಯರು ಶ್ರೀ ಸ್ವಾಮಿ ಜಿತಕಾಮಾನಂದಜಿ ಪಂತೇರು ಮಠದ ಸಭಾಂಗಣೋಡು ಶ್ರೀಶ ಸೌಹಾರ್ದ ಸೊಸೈಟಿ ನಡಪೈನ ಬರವು ಕಲ್ಪನಾ ಸಾಧಕರಿಗೆ ಸಮ್ಮನದ ಮರ್ಯಾದೆ ಲೇಸಿನ ಉದಿಪನ ಮಲ್ತದ್ದು ಆರೋಪಾತೀರಿರು ಕುಡ್ಲದ ಶ್ರೀಶ ಸೌಹಾರ್ದ ಸೊಸೈಟಿದ ನೆಲೆಡೆ ಕುಡ್ಲ ತಾಲೂಕುದ 2025ನೇ ಸಾಲದ ಸರ್ಕಾರಿ ಬುಕ್ಕ ಅನುದಾನದ ಕನ್ನಡ ಮಾಧ್ಯಮ ಶಾಲೆಯಲ್ಲಿನ 10 ಬುಕ್ಕ ಸರ್ಕಾರಿ ಅನುದಾನದ ಪದವಿ ಪೂರ್ವ ಕಾಲೇಜಿನ ಅಕೇರಿದ ಪರೀಕ್ಷೆಡು %90 ಹೆಚ್ಚ ಮಾರ್ಕ್ಸ್ ದೆತ್ತನ ಸಾಧಕರಿಗೆ ಸಹಾಯಪಣವು ಕುರುಪುನ ಬುಕ್ಕ ಸಮ್ಮನದ ಮರ್ಯಾದೆ ಲೇಸು ಕುಡ್ಲದ ರಾಮಕೃಷ್ಣ ಮಠದ ಸಭಾಂಗಣೋಡು ನಡತರು ಶ್ರೀಶ ಸೌಹಾರ್ದ ಸೊಸೈಟಿ ಗುರುಕಾರ್ಯರು MS ಗುರುರಾಜ್ ಎದುಕೊಂದು ಸುರೂತ ಪಾತ್ರ ಪಂಡೇರು ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರದ ಗುರುಕಾರ್ಯರು G ನಂಜನಗೌಡ ಗುರುಕಾರ್ಮಿಡು ರಾಮಕೃಷ್ಣ ಮಠ ಕುಡ್ಲದ ಗುರುಕಾರ್ಯರು ಶ್ರೀ ಸ್ವಾಮಿ ಜಿತಕಾಮಾನಂದಜಿ ಕಾರ್ಯಕ್ರಮ ಉದಿಪನ ಮಲ್ತದು ಎಡ್ಡೆಬ್ಬ ಎಕೆರು ಬರವು ಕಲ್ಪನಕಲಿನ ಸಾಧನೆ ಗುರುತು ಮಲ್ತದು ಪಣವು ಸಹಾಯ ಕೊಡ್ದು ಸಮ್ಮನದ ಮರ್ಯಾದೆ ಮಲ್ಪುನವು ಸೊಸೈಟಿದ ಕಾರ್ಯ ಮೆಚ್ಚುನ ಸಂಗತಿಯಿಂದ ಸ್ವಾಮೀಜಿ ಬಂಡಿರು ಶಾಸಕರು D ವೇದವ್ಯಾಸ ಕಾಮತ್ ಪಾತಿರ್ದು ಈತ ಮಲ್ಲ ಮಟ್ಟುಡು ಬಿರ್ಸೇರು ಜೋಕಲಿಗೆ ಸಮ್ಮನ ಮಲ್ಪನವು ವಿಶೇಷವಾದಂಡು ಬೊಕ್ಕ ಅರ್ಥದಿಂಜದಿಕ್ಕ ಪ್ರಯತ್ನ ಅಂದು ಪಂಡೇರು ಒಟ್ಟು ನೂತ ಇರುವ ಬಿರ್ಸೇರು ಜೋಕಲಿಗೆ ಸಹಾಯಪಣವು ಬೊಕ್ಕ ಮೆಚ್ಚುಗೆದ ಓಲೆ ಕೊಡ್ದು ಮರ್ಯಾದೆ ಮಲ್ತೇರು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿದ ನೆಲೆಟ್ ಸೊಸೈಟಿ ಗುರುಕಾರ್ಯರು MS ಗುರುರಾಜರಿಗೆ ಸಮ್ಮನದ ಮರ್ಯಾದೆ ಮಲ್ತೇರು ದೇಶದ ಗಡಿಟ್ ಕರಿದು ಪೋತನ ಅಯ್ಯುವ ಬೀರ ಯೋಧರ್ನ ಬಗೆಟ್ ಬೂಕು ಬರೆತ್ನ ಡಾಕ್ಟರ್ ಸಿಂಧು ಭಟ್ರಿಗೆ ಮರ್ಯಾದೆ ಸಂದೇತ ಮಲ್ತೇರು G ನಂಜನಗೌಡ ಗುರುಕಾರ್ಮೆದ ಭಾಷಣ ಮಲ್ತದು ರಾಜ್ಯದ ಆಜರ ಸಾರೋಡೆಚ್ಚ ಸೌಹಾರ್ದ ಸೊಸೈಟಿಲೆಡು ಶ್ರೀಶ ಸೌಹಾರ್ದ ಸೊಸೈಟಿ ಸಮಾಜವು ಸೇವೆ ಸಂದಾವನ ಕಾರ್ಯಲೆಡ್ದು ಮಾದರಿಯಾದ ಗುರುತ ಮಲ್ತದುಂಡು ಸಂಸದ ಲಾಭಡು ಒಂಜಿ ಬಾಗುನು ಸಮಾಜಗೂ ಪಿರಕೊರುಪುನವು ಸಂಸದ ಸಾಮಾಜಿಕ ಜವಾಬ್ದಾರಿಯನ್ನು ತೋಜಾ ಉಂಡು ಎಂದು ಪಂಡೇರು ಶರವ್ ರಾಘವೇಂದ್ರ ಶಾಸ್ತ್ರಿ ಕಟೀಲ್ ಹರಿನಾರಾಯಣದಾಸ ಅಸರಣ್ಣ ಪ್ರದೀಪ್ ಕುಮಾರ್ ಕಲ್ಕೂರ ಕ್ಷೇತ್ರ ಶಿಕ್ಷಣಾಧಿಕಾರಿಲೈನ ಜೇಮ್ಸ್ ಕುಟಿನ್ನ ಬೊಕ್ಕ HR ಈಶ್ವರ ಕಾರ್ಯಕ್ರಮ ಉಡಿತಿದ್ದು ಎಡ್ಡೆಬ್ಬ ಎಕೆರು ನಿರ್ದೇಶಕರು ಪ್ರಸನ್ನ ಕುಮಾರ್ ಸೊಲ್ಮೆ ಸಂದಾಯರು
RJ ಪ್ರಸನ್ನ ಕಾರ್ಯಕ್ರಮ ಸುಧಾರ್ಥ ಕೊರಿಯರ್. ಎಲ್ಲ ಸೌಹಾರ್ದ ಸಂಸ್ಥೆಗಳು ಸಹ ಗಳಿಸ್ತಕ್ಕಂಥ ಲಾಭದ ಒಂದು ಭಾಗ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಮೀಸಲಾಗಿಟ್ಟು ಅವರನ್ನು ಪುರಸ್ಕರಿಸಿ ಅವರಿಗೆ ಬೆನ್ನು ತಟ್ಟಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದರೆ ಕರ್ನಾಟಕ ಎಲ್ಲಿರುತ್ತೆ ಹೇಳಿ. ಹಾಗಾಗಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಇದನ್ನು ನಿಮಗೆ ಕೊಡ್ತಾ ಇರೋದು ವಿದ್ಯಾರ್ಥಿಗಳಿಗೆ ಸಹಾಯಧನ. ಮೊಬೈಲ್ ತೊಗೊಳಕ್ಕಲ್ಲ, ರೀಚಾರ್ಜ್ ಮಾಡೋದಕ್ಕಲ್ಲ, ಇದು ನೆನ್ಪಿಟ್ಕೊಳ್ಳಿ. ಐಸ್ ಕ್ರೀಮ್ ತಿನ್ನೋಕ್ಕಲ್ಲ, ಇದು ಯಾತಕ್ಕೆ ಹೇಳಿ, ನಿಮ್ಮ ವಿದ್ಯಾಭ್ಯಾಸಕ್ಕೆ ಉಪಯೋಗಿಸಬೇಕು ಅಂತ, ಫೀಸ್ ಕಟ್ಟೋದಕ್ಕೆ ಉಪಯೋಗಿಸಬೇಕು. ನಾವು 10 ಕಡೆಗಳಲ್ಲಿ ಬೇರೆ ಬೇರೆ ಸೊಸೈಟಿ, ಕೋಆಪರೇಟಿವ್ ಬ್ಯಾಂಕ್ಗಳು ಅಥವಾ ಸೌಹಾರ್ದ ಸಹಕಾರಿ ನಿಯಮಿತಗಳನ್ನು ನೋಡ್ತೇವೆ. ಆದರೆ ಅವರು ಕೇವಲವಾಗಿ ಆರ್ಥಿಕವಾಗಿ ಶಕ್ತಿಯನ್ನು ತುಂಬುವಂಥ ಕೆಲಸ ಕಾರ್ಯಗಳು ಮಾಡ್ತಾರೆ ಬಿಟ್ಟರೆ ಈ ರೀತಿಯ ಸಾಮಾಜಿಕ ಚಿಂತನೆ, ಈ ರೀತಿಯ ಶೈಕ್ಷಣಿಕವಾದ ಚಿಂತನೆ ಮಾಡುವಂಥದ್ದು ಬಹಳ ಕಡಿಮೆ. ಗುರುರಾಜ್ ಅವರೇ, ನಿಮ್ಮ ನೇತೃತ್ವದಲ್ಲಿ ಇದು ಬಹಳ ಅತ್ಯುತ್ತಮವಾದಂಥ ಅದ್ಭುತವಾದಂಥ ಕಾರ್ಯವನ್ನು ತಾವು ಆಯೋಜನೆ ಮಾಡಿಕೊಂಡಿದ್ದೀರಿ. ಇನ್ನು ಮುಂದೆ ನಾವು ಜೀವನದಲ್ಲಿ ಈ ದೇಶದಲ್ಲಿ ವಿದೇಶದಲ್ಲಿ ಉತ್ತಮ ಸ್ಥಾನದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಲಕ್ಷಗಟ್ಟಲೆ ಗಳಿಸುವಂಥ ಸ್ಥಾನಮಾನಕ್ಕೆ ಹೋದರೂ ಕೂಡ ನಾವು ಹಿಂದೆ ತಿರುಗಿ ನೋಡ್ತಾ ನಮ್ಮ ಏಳಿಗೆಗಾಗಿ ಸಹಕಾರ ಮಾಡಿದವರನ್ನು ಯಾವತ್ತೂ ಮರಿಬಾರ್ದು. ಈ ಶ್ರೀಶಾ ಸೌಹಾರ್ದ ಏನು ಕೆಲಸ ಮಾಡ್ತಾ ಇದೆಯೋ ಅದೇ ಕೆಲಸವನ್ನು 6500 ಸೊಸೈಟಿಗಳು ಮಾಡಿದರೆ ಹೇಗಿರುತ್ತೆ ಸಮಾಜ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದರು. ಖಂಡಿತ ಕಣ್ಣು ತರಿಸ್ತಕ್ಕಂಥ ಮಾತು, ನಮ್ಮ ಜವಾಬ್ದಾರಿಯನ್ನು ಇನ್ನಷ್ಟು ಜಾಸ್ತಿ ಮಾಡಿರ್ತಕ್ಕಂಥ ಮಾತು. ಇವತ್ತು ಶ್ರೀಶಾ ಸೌಹಾರ್ದದ ನಿರ್ದೇಶಕ ಮಿತ್ರರು ಏನಿದ್ದಾರೆ, ಅದರ ಹೊಗಳಿಕೆ ತಟ್ಟಿ ಅದನ್ನು ನಮ್ಮನ್ನು ಹೊಗಳಿಕೆ ಹೊನ್ನ ಶೂಲ ಅಂತ ಬಸವಣ್ಣನವ್ರು ಹೇಳ್ತಾ ಇದ್ದಾರೆ. ಅದು ನಮಗೆ ಬರೋದು ಬೇಡ. ಅದರ ಶ್ರೇಯಸ್ ಏನಿದ್ರು ಆ ಸಂಸ್ಥೆಗೆ ಬರಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಸಾಮಾಜಿಕ ಕೆಲಸವನ್ನು ಅದು ಆ ಸಂಸ್ಥೆಯಿಂದಲೇ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಎಲೆಮರೆಯ ಕಾಯಾಗಿ ಆ ಒಂದು ನಿರ್ದೇಶಕ ಮಂಡಳಿಯವರು, ಸನ್ಮಾನ್ಯ ಗುರುರಾಜ್ ಮತ್ತು ಅವರ ಮಿತ್ರ ಮಂಡಳಿ ಏನಿದೆಯಲ್ಲ, ಅದು ಈ ಪ್ರಪಂಚಕ್ಕೆ ಬೆಳಕು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಅದು ನಾವು ಕೊಡ್ತಾ ಇದೀವಿ ಅಂತಕ್ಕಂಥದ್ದನ್ನ ತೋರಿಸ್ಕೊಳ್ತಿಲ್ಲ. ಖಾಸಗಿ ಸಂಸ್ಥೆಗಳಿಗೆ ಸಂಬಂಧಪಟ್ಟ ನಂಚ ಶಾಲೆ ಜೋಕ್ಲಿನಲ್ಲಿ ತಂದು ಪೋಪಿನ ಸ್ಕೂಲ್ ಬಸ್ಸುలు ಕಾನೂನು ಬುಕ ನಿಯಮಲಿನ ಪಾಲನೆ ಮಲ್ತೊಂದುಂಡಾದ ತೆರಿಯುನೇರೆ ಬಂಟ್ವಾಳ ಟ್ರಾಫಿಕ್ SI ಆದರ್ಶ್ ದುಂಬಾಡ್ತಿಡು ಟ್ರಾಫಿಕ್ ಪೊಲೀಸರಿನ ಕೂಟ ಕಾರ್ಯಾಚರಣೆ ನಡಪಾದಳು. ಖಾಸಗಿ ಸಂಸ್ಥೆಗಳಿಗೆ ಸಂಬಂಧಪಟ್ಟ ನಂಚ ಶಾಲೆ ಜೋಕ್ಲಿನಲ್ಲಿ ತಂದು ಪೋಪಿನ ಸ್ಕೂಲ್ ಬಸ್ಸುలు ಕಾನೂನು ಬುಕ ನಿಯಮಲಿನ ಪಾಲನೆ ಮಲ್ತೊಂದಾನ ಅಂದು ತೆರಿಯುನೇರೆ ಬಂಟ್ವಾಳ ಟ್ರಾಫಿಕ್ SI ಆದರ್ಶ್ ದುಂಬಾಡ್ತಿಡು ಟ್ರಾಫಿಕ್ ಪೊಲೀಸರಿನ ಕೂಟ ಕಾರ್ಯಾಚರಣೆ ನಡಪಾದನು. ಕಾಂಡೆ 5 ಗಂಟೆಡ್ದು ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಆದರ್ಶ್ ಕಾರ್ಯಾಚರಣೆಗೆ ಜತ್ತದು ಸುಮಾರು 20 ಕೇಸ್ಗಳನ್ನು 1 ದಿನಟ್ಟು ಪತ್ತತೀರು. ಯೂನಿಫಾರ್ಮ್ ಪಾಡಂದೆ ಗಾಡಿ ಬಿಡೊಂದು ಇತ್ತಿನ 5 ಜನ ಡ್ರೈವರ್ಲು RTO ಇಲಾಖೆ ನಿಘಂಟು ಮಲ್ತದನ ಸೀಟ್ ಅತ್ತಂದೆ ಹೆಚ್ಚಿಗೆ ಜೋಕ್ಲಿನ ದಿಂಜಾವೊಂದು ಪೋಪನ 4 ಬಸ್ಸುలు ಗಾಡಿದ ಫಿಟ್ನೆಸ್ ಪ್ರಮಾಣದೋಲೆ ವಾಯ್ದೆ ಮುಗಿನ 1 ಬಸ್ ಬೊಕ್ಕ ದಾಖಲೆ ಇಜ್ಜಂದನ ಗಾಡಿಲೆಗ್ ಕೇಸ್ ಪಾಡ್ದೇರು. ಶಾಲೆ ಜೋಕ್ಲಿನಲ್ಲಿ ತಂದು ಪೋಪನ ಗಾಡಿಲೆಡು ಜೋಕ್ಲಿನ ಸುರಕ್ಷತಾ ದಿಟ್ಟಿಡು ಇಲಾಖೆದ ನಿಯಮಲಿನ ಅಗತ್ಯವಾದ ಪಾಲನೆ ಮಲ್ಪೊಡ ಆತಂಡು. ಮರೆಯಲು ಜಾಗೃತಿಡು ಗಾಡಿ ಬುಡೋಡು ಡ್ರೈವರ್ಲು ದುಂಬತ್ತ ಜಾಗೃತೆ ಕ್ರಮಕ್ಲಿನ ಪಾಲನೆ ಮಲ್ಪೊಡಿ ಒಂಜಿ ಏಲ್ಯ ಕಾನೂನು ಮೀರ್ದ ನಿಯಮಲಿನ ಪಾಲನೆ ಮಲ್ಪಂದೆ ಗಾಡಿಲೇನ ಬುಡುಪುನ ಸ್ಕೂಲ್ ಬಸ್ ಬೊಕ್ಕ ಡ್ರೈವರ್ಲೆನ ಮಿತ್ತು ದಯದಾಕ್ಷಿಣ್ಯದ ಅಂತೆ ಕ್ರಮ ದೆತೊನುಂಡು ಟ್ರಾಫಿಕ್ SI ಆದರ್ಶ್ ತಿರಿಪಾದೇರು. ಭಾರತದ ಪ್ರಧಾನಿಯಾದ ನರೇಂದ್ರ ಮೋದಿ ಅಧಿಕಾರದ ತಂದು 16 ವರ್ಷ ಮುಗಿನ ಲೆಕ್ಕಳು ಬಿಜೆಪಿ ಕುಡ್ಲನಗರ ದಕ್ಷಿಣ ಮಂಡಳದ ನಿಲಿಟ್ಟು ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಗಳು ವಿಶೇಷ ಪೂಜೆ ಬೊಕ್ಕ ದೈ ನಡಪನ ಕಾರ್ಯಕ್ರಮ ಬುಧವಾರ ನಡೆತದೆ. ನರೇಂದ್ರ ಮೋದಿ ದೇಶದ ಪ್ರಧಾನ ಮಂತ್ರಿಲಾದ 16 ವರ್ಷ ಮುಗಿತ್ನಲ್ಲಿ ಕೊಡು ಭಾರತೀಯ ಜನತಾ ಪಕ್ಷ ಕುಡ್ಲನಗರ ದಕ್ಷಿಣ ಮಂಡಲದ ನಿಲಿಟ್ಟು ಕುಡ್ಲ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಗಳು ವಿಶೇಷ ಪೂಜೆ ಬೊಕ್ಕ ದೈ ನಡಪನ ಕಾರ್ಯಕ್ರಮ ಬುಧವಾರ ನಡೆತದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಪನ್ಪನ ಸಂಕಲ್ಪದೊಟ್ಟಿಗೂ ದೇಶನು ಅಭಿವೃದ್ಧಿದ ಸಾಧಿಡು ದುಂಬುಕೊನೊಂದುಪುನ ಪ್ರಧಾನಿ ನರೇಂದ್ರ ಮೋದಿ ದುಂಬಾಳಿತದ ಕೇಂದ್ರ ಸರ್ಕಾರ 16 ವರ್ಷ ಕಡತ್ನ ಈ ಎಡ್ಡೆ ಏಲಿಗಳಿಯಡು ದೇಶದುರ್ಮಿಡು ಪಾಕ ಕಾರ್ಯಕ್ರಮ ನಿಧಿ ಒಂದುಂಡು. ಕದ್ರ ಕ್ಷೇತ್ರದ ಪ್ರಧಾನ ಪೂಜೆ ಮಲ್ಪನ ಕೃಷ್ಣ ಅಡಿಗ ದೇವೇರ್ನ ಇದು ಪ್ರಾರ್ಥನೆ ಮಲ್ತೇರು. ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸತೀಶ್ ಕುಂಪಲ, ಶಾಸಕರು ಡಿ ವೇದವ್ಯಾಸ್ ಕಾಮತ್,
ನಾಯಕರು ಮೋನಪ್ಪ ಭಂಡಾರಿ, ನಿತಿನ್ ಕುಮಾರ್ ಈ ಪೊರ್ತುಡಿದ್ದೇರು. ಈ ದೇಶಡು ನರೇಂದ್ರ ಮೋದಿಯನ್ನ ಭಾರಿ ಎಡ್ಡೆ ಆಡಳಿತ ದೇಶದ ಅಭಿವೃದ್ಧಿ ದುಂಬುಲ ನಡಪೋಡು ಕ್ಷೇತ್ರಡು ಪ್ರಾರ್ಥನೆ ಮಲ್ತದನೆಂದು ಸತೀಶ್ ಕುಂಪಲ ಬೊಕ ವೇದವ್ಯಾಸ್ ಕಾಮತ್ ಪಂಡೇರು. ಎಲ್ಲ ರೀತಿಯಾದಂತಹ ರಾಷ್ಟ್ರದ ಉನ್ನತಿಗೆ ಬೇಕಾಗಿ ರಾಷ್ಟ್ರದ ಒಂದು ಏನೆಲ್ಲ ವ್ಯವಸ್ಥೆ ಉಂಟು, ಮುಂದುವರಿಯುತ್ತಿರುವ ದೇಶದ ಪಟ್ಟಿಯಲ್ಲಿ ಭಾರತ ದೇಶ ಇತ್ತು. ಆದರೆ ಈಗ ಮುಂದುವರಿದ ದೇಶದ ಸಾಲಿನಲ್ಲಿ ಭಾರತ ದೇಶ ಉಂಟು ಅಂತಾದರೆ ಅದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಿಗಳು ಮತ್ತು ಭಾರತ ಸರ್ಕಾರ ಕಾರಣ ಆಗಿತ್ತು. ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಳಾದಂಥ ಶ್ರೀ ನರೇಂದ್ರ ಮೋದಿ ಅವರಿಗೆ ಶುಭಾಶಯವನ್ನು, ಅಭಿನಂದನೆಯನ್ನು ಸಲ್ಲಿಸಿ ಅವರಿಗೆ ವಿಶೇಷವಾದಂತಹ ಗೌರವವನ್ನು ಮನಪೂರ್ವಕವಾಗಿ ಸಲ್ಲಿಸಿ ಅವರ ಒಳಿತನ್ನು, ಅವರಿಗೆ ದೀರ್ಘಾಯುಷ್ಯವನ್ನು ಬಯಸಿ ಮಾಡುವಂತಹ ಪಂಚಾಮೃತ ಪುರಸ್ಸರ ಏಕಾದಶ ರುದ್ರಾಭಿಷೇಕವನ್ನು ಮಂಜುನಾಥ ದೇವರು ಸಂತೋಷದಿಂದ ಸ್ವೀಕರಿಸಿ ಇಡೀ ರಾಷ್ಟ್ರಕ್ಕೆ ಬರುವಂತಹ ಶೋಭೆಗಳನ್ನೆಲ್ಲ ಪರಿಹರಿಸಬೇಕು. ತಾರಾಬಲಂ ಚಂದ್ರಬಲಂ ದೇವ, ವಿದ್ಯಾಬಲಂ ದೈವಬಲಂ ದೇವ, ಲಕ್ಷ್ಮೀಪದೇ ಭೇಂದ್ರಗಂಧಾನಿ ಹಿರಿಯ. ಒಂದು ಪ್ರಧಾನಮಂತ್ರಿಗಳಾಗಿ ಇಷ್ಟೊಂದು ದಾಖಲೆ ಆಡಳಿತ, ಇಷ್ಟೊಂದು ದಿವಸ ಪ್ರಧಾನಮಂತ್ರಿಯಾಗಿ ಬೇರೆ ಯಾರೂ ಈ ದೇಶದ ಸೇವೆಯನ್ನು ಮಾಡಿಲ್ಲ. ಹಾಗಾಗಿ ಇದೊಂದು ಸಂತೋಷದ ಕ್ಷಣ. ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಂದು ಕಾರ್ಯಕರ್ತರಿಗೆ ಇವತ್ತು ಸಂತೋಷದ ಕ್ಷಣ. ಹಾಗಾಗಿ ಅವರ ಕೊಡುಗೆ ಇನ್ನಷ್ಟು ದೇಶಕ್ಕೆ ಬೇಕು. ಆರ್ಥಿಕವಾಗಿ ಭಾರತವನ್ನು ಪ್ರಪಂಚದಲ್ಲಿ ಬಹಳ ಶಕ್ತಿಯುತವಾಗಿ 4ನೇ ಸ್ಥಾನದಿಂದ ಇನ್ನು ಮುಂದೆ 3ಕ್ಕೆ ಸ್ಥಾನಕ್ಕೆ ಬರುವಂಥ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಇಡೀ ಪ್ರಪಂಚದಲ್ಲಿ ಎಲ್ಲ ಬೇರೆ ಕಡೆಗಳಲ್ಲಿ ಆಗುವಂಥ ಪರಿಸ್ಥಿತಿ, ಆರ್ಥಿಕವಾಗಿ ಆ ದೇಶದ ಪರಿಸ್ಥಿತಿಯನ್ನು ಕಂಡಾಗ ಇವತ್ತು ಭಾರತ ಇನ್ನಷ್ಟು ನಾವು ಸುದೃಢವಾಗಿ ಯಶಸ್ವಿಯಾಗಿ ಮುನ್ನಡೆಕೊಂಡು ಹೋಗ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣಕರ್ತರಂಥ ನರೇಂದ್ರ ಮೋದಿಜಿಯವರು ಇಡೀ ಪ್ರಪಂಚಕ್ಕೆ ಒಂದು ವಿಶ್ವನಾಯಕನಾಗಿ ಭಾರತವನ್ನು ಮುನ್ನಡೆಸಿಕೊಂಡು ಇರುವಂಥದ್ದು. ಅದರಲ್ಲಿ ಕೂಡ ಇಡೀ ಪ್ರಪಂಚದ ಎಲ್ಲ ಪ್ರಧಾನಮಂತ್ರಿಗಳು, ಅಧ್ಯಕ್ಷರುಗಳು ನಮ್ಮ ದೇಶದ ಪ್ರಧಾನಮಂತ್ರಿಯನ್ನು ಕೊಡುವಂಥ ಗೌರವ, ಮೆಚ್ಚುಗೆ, ಆ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಕಂಡಾಗ ನಿಜಕ್ಕೂ ನಾವೆಲ್ಲರೂ ಧನ್ಯರು ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಈ ಸಂದರ್ಭದಲ್ಲಿ ಕದ್ರಿ ಮಂಜುನಾಥನ ಆಶೀರ್ವಾದ ಮಾನ್ಯ ನರೇಂದ್ರ ಮೋದಿಜಿಯವರ ಮೇಲೆ ಇರಬೇಕು. ಈ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಹಿತೈಷಿಗಳು, ದೇಶ ಪ್ರೇಮಿಗಳೆಲ್ಲ ಇವತ್ತು ಪ್ರಾರ್ಥನೆ ಮಾಡೋದರ ಮುಖಾಂತರ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಈ ದೇಶದ ಎಲ್ಲ ಪ್ರಜೆಗಳಿಗೆ, ಈ ದೇಶದಲ್ಲಿರುವಂಥ ಎಲ್ಲ ಪ್ರಜೆಗಳ ಸಂರಕ್ಷಣೆ ಮತ್ತು ಅವರ ಉದ್ಧಾರಕ್ಕೋಸ್ಕರ, ಇಡೀ ದೇಶದ ಅಭಿವೃದ್ಧಿಗೋಸ್ಕರ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿರುವಂಥದ್ದನ್ನು ಸ್ಮರಿಸ್ತಾ, ಇವತ್ತು ಇಡೀ ದೇಶದಲ್ಲಿ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಒಂದು ಐತಿಹಾಸಿಕವಾದ ದಿನ. ಯಾಕೆಂದರೆ ಸುದೀರ್ಘವಾದ ಆಡಳಿತ ಮಾಡುವ 3,339 ದಿನಗಳ ಸುದೀರ್ಘ ಆಡಳಿತ ಮಾಡಿದಂಥ ಇತಿಹಾಸ ಇರುವಂಥ ಪ್ರಧಾನಮಂತ್ರಿ ಅಂದರೆ ಅದು ನರೇಂದ್ರ ಮೋದಿ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಪಡ್ತೇನೆ. ಇದು ನಮ್ಮ ಸೌಭಾಗ್ಯ. ಅದು 2014ಕ್ಕೆ ಪ್ರಾರಂಭ ಆಗಿ ಇವತ್ತಿನ ತನಕ ಈ ದೇಶದ ಜನತೆ ನಿರಂತರವಾಗಿ ನರೇಂದ್ರ ಮೋದಿ ಅವರನ್ನೇ ಆಯ್ಕೆ ಮಾಡಬೇಕಿದ್ರೆ, ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಕೊಟ್ಟಂಥ ಪ್ರಾಮಾಣಿಕ ಸೇವೆ ಮತ್ತು ಆಡಳಿತ, ಈ ಆಡಳಿತವನ್ನು ಯಾವ ರೀತಿ ಮೆಚ್ಚಿದ್ದಾರೆ ಅನ್ನೋದನ್ನು ಈಗಾಗಲೇ ನಾವು ಎಲ್ಲ ಆಡಳಿತ ಅಭಿವೃದ್ಧಿಯಲ್ಲಿ ನಾವು ನೋಡಿದ್ದೇವೆ. ಒಟ್ಟು ಈ ದೇಶದ ಇನ್ನಷ್ಟು ಅಭಿವೃದ್ಧಿಗೋಸ್ಕರ, ಅವರ ಆಡಳಿತಕ್ಕೋಸ್ಕರ ದೇವರಲ್ಲಿ, ಕದ್ರಿ ಮಂಜುನಾಥ ದೇವರಲ್ಲಿ ಇವತ್ತು ಪ್ರಾರ್ಥನೆಯನ್ನು ಮಾಡೋದರ ಮುಖಾಂತರ
ಇಲ್ಲಿ ಎಲ್ಲರ ಹಿರಿಯರ ಸಮ್ಮುಖದಲ್ಲಿ ದೇವರಲ್ಲಿ ನರೇಂದ್ರ ಮೋದಿಯವರ ಆರೋಗ್ಯ ಮತ್ತು ಅವರ ಆಡಳಿತಕ್ಕೆ ಒಳ್ಳೆಯದಾಗಲಿ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯಿಂದ ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಎಡಪದು ಗ್ರಾಮ ಪಂಚಾಯತ್ ಸುತ್ತದ ಕೋಳೆಲ್ ಪದರಂಗಿ ಗ್ರಾಮದ ಜನ ಪರ್ಪುನ ನೀರಿದ ಸಮಸ್ಯೆ ಸೇರಿನಂಚ ಮೂಲಸೌಕರ್ಯ ಇಜ್ಜಂದೆ ಮೋಸ ಆದಿತ್ತದೆ. ಪಂಚಾಯತಿಗೆ ಏತು ಸರ್ತಿ ಭಿನ್ನೈತುಂಡಲ ಗುಮನ ಕೊರಂದ ನಡೆದವರ ಅಂಗಾರ ಪ್ರತಿಭಟನೆ ನಡಪಾದೆ. ಬೆದ್ರ ತಾಲೂಕುದ ಎಡಪದು ಗ್ರಾಮ ಪಂಚಾಯತ್ದ ಸುತ್ತದ ಕೋಳೆಲ್ ಪದರಂಗಿ ಗ್ರಾಮದ ಜನ ಪರ್ಪುನ ನೀರು ಸೇರಿನಂಚ ಮೂಲಸೌಕರ್ಯ ಇಜ್ಜಂದೆ ಕಂಗಾಲಾತೇರು. ಎಡಪದು ಪಂಚಾಯತ್ಗೆ ಏತು ಭಿನ್ನೈತುಂಡಲ ಗುಮನ ಕೊರಂದ ನಡೆದವರ ಅಂಗರೆ ಗ್ರಾಮದ ಜನ ಪ್ರತಿಭಟನೆ ನಡಪಾಯರು. ಪ್ರತಿಭಟನೆ ಗಣ್ಯ ಮಲ್ಪದ ನಡೆದವರ ಅಧಿಕಾರಲಿನ ಕೋಣೆಗೆ ಮುತ್ತಿಗೆ ಪಾಡಿದ ಪ್ರಯತ್ನ ಮಲ್ತನ ಪೊರ್ತುಡು ಪೊಲೀಸರು ಅಧಿಕಾರಲಿನ ಪ್ರತಿಭಟನೆ ದಡೆ ಲೆತ್ತೊಂದು ಬತ್ತೀರು. ಈ ಪೊರ್ತುಡು ಕಾರ್ಯಕರ್ತರು ಅಧಿಕಾರಲಿಗೆ ಜೋರು ಮಲ್ತದು ಪಾತೇರಿಯರು. ಅಧಿಕಾರಿಗಳು ಉತ್ತರ ಕೊಡ್ದು ತುರ್ತು ಗುಮನ ಕೊರ್ಪಾಂದ್ ಬರೆದು ಕೊರ್ನಿಡ್ದು ಬೊಕ್ಕ ಪ್ರತಿಭಟನೆ ಪಿರದೆತ್ತೇರು. ಈ ಬಗೆಟ್ ನಿತೇಶ್ ಮಾಧ್ಯಮಗೂ ಪಾತಿರ್ದು ಕರಿನ 5 ವರ್ಷದೆಡ್ದು ನೀರ್ದ ಸಮಸ್ಯೆ ಎದುರಿಸಾವನಿಲ್ಲ. ಎಡಪದವು ಗ್ರಾಮ ಪಂಚಾಯತಿ ಎಂಗ್ಲಿನ ಸಮಸ್ಯೆ ಪರಿಹಾರ ಮಲ್ತದುಚ್ಚಿ ನೀರ್ದ ಟಾಂಕಿ ನಿಚ್ಚ ನೀರ್ದ ವ್ಯವಸ್ಥೆ ಮಲ್ತು ಕೊರಡು ವಾ ಪಕ್ಷತಕ್ಲೆ ಆವಡು ಎಂಗ್ಲಿನ ಸಮಸ್ಯೆ ಪರಿಹಾರ ಮಲ್ಪಡು ಎಂಗ್ಲಿಗೆ ಪಕ್ಷ ಮುಖ್ಯ ಅತ್ತು ಸಮಸ್ಯೆಗೆ ಪರಿಹಾರ ತಿಕ್ಕುನೋ ಮುಖ್ಯ ಅಂದು ಪಂಡೇರು. ಗುರುವಾರ ತನಕ ನೀರು ಬರ್ತದೆ, ಮಂಗಳವಾರದಿಂದ ಗುರುವಾರ ತನಕ ನೀರು ಬರ್ತದೆ. ಗುರುವಾರ ನೀರು ಹೋದ್ಮೇಲೆ ಬರುದೇ ಮಂಗಳವಾರ. ಟೆಂಕೆಡಪದ ಗ್ರಾಮದ ಕೋರ್ಡೆಲ್ ಮತ್ತು ಪದ್ರೆಗೆ ಎಂಬ ಏರಿಯಾ. ಇಲ್ಲಿ ಕಳೆದ 6 ವರ್ಷಗಳಿಂದ ನೀರಿನ ಸಮಸ್ಯೆ. 6 ವರ್ಷ ಆಯಿತು ಇಲ್ಲಿ ನೀರಿಲ್ಲದೆ. ಎಲ್ಲ ಈ ಪಂಚಾಯತ್ ಏರಿಯಾದಲ್ಲಿ ಎಲ್ಲ ಕಡೆ ಡೈಲಿ ನೀರು ಹೋಗ್ತಾ ಉಂಟು. 1 ದಿವಸ 2 ದಿವಸ ಅಲ್ಲ, ಡೈಲಿ ಹೋಗ್ತಾ ಉಂಟು. ಆದರೆ ನಮಗೆ 6 ವರ್ಷದಿಂದ 2 ದಿವಸಕ್ಕೊಮ್ಮೆ 45 ನಿಮಿಷದ ನೀರು ಬರ್ತಾ ಉಂಟು. 45 ನಿಮಿಷ ಆದರೂ ಕೂಡ ಏನಾಗ್ತದೆ ಅಂತಂದರೆ ಅದು ಕೂಡ ಸರಿಯಾಗಿ ಬರ್ತಾ ಇಲ್ಲ ನೀರು. ಅದು ಕೂಡ ಸರಿಯಾಗಿ ಬರ್ತಾ ಇಲ್ಲ. ಕೇಳುವಾಗ 25 ನಮಗೆ ಉತ್ತರ ಸಿಗ್ತಾ ಇದೆ. ಯಾವುದೇ ರಾಜಕೀಯದವರು ಹಾಗೂ ಇಲ್ಲಿ ಪಂಚಾಯಿತಿ ಎಡಪದವಿನ ಪಂಚಾಯಿತಿ ನಮಗೆ ಸರಿಯಾದ ಸ್ಪಂದನೆ ಮಾಡಲಿಲ್ಲ ಮತ್ತು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಸಾಂಕೇತಿಕವಾಗಿ ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ಮನವಿಯಲ್ಲಿ ಹೇಳಿದ್ದೇವೆ ನಾವು, ನಮಗೆ ಕೋರ್ಡೆಲ್ಗೆ ಒಂದು ಟಾಂಕಿ ಆಗಬೇಕು, ಒಂದು ದೊಡ್ಡ ಮಟ್ಟದ ಟಾಂಕಿ ಆಗಬೇಕು. ಕೋರ್ಡೆಲ್ ಮತ್ತು ಪದ್ರಂಗಿ ಏರಿಯಾಕ್ಕೆ ಟಾಂಕಿಯಾಗಿ ಡೈಲಿ ನೀರು ಬಿಡಬೇಕು. ಇವರು ಡೈಲಿ ನೀರು ಬಿಡುವ ವ್ಯವಸ್ಥೆ ಆಗಬೇಕು. ಮತ್ತು ಇಲ್ಲಿ ಒಂದು ಹಳೆಯ ಟ್ಯಾಂಕಿ ಏನುಂಟು ಅದು ಬೀಳುವ ಸ್ಥಿತಿಯಲ್ಲಿ ಉಂಟು. ಆ ಹಳೆಯ ಟ್ಯಾಂಕಿ ಅಡಿಯಲ್ಲಿ ಕೆಲವೊಂದು ಲೈನ್ ಉಂಟು, ಅದನ್ನೆಲ್ಲ ಕಟ್ ಮಾಡಿ ಸದ್ಯದ ಮಟ್ಟಿಗೆ ನಮಗೆ 2 ದಿವಸಕ್ಕೊಮ್ಮೆ ಡೈಲಿ ನೀರು ಬಿಡಬೇಕು. ಹಾಗೂ ಮತ್ತು ಟ್ಯಾಂಕಿ ಆದಮೇಲೆ ಡೈಲಿ ನೀರು ಬಿಡುವಂಥ ವ್ಯವಸ್ಥೆಯನ್ನು ನೀವು ಮಾಡಬೇಕು. ನಮ್ಮದು ಮತ್ತು ಈ ಗ್ರಾಮಸ್ಥರ ಪರವಾಗಿ ನಾವು ಇಲ್ಲಿ ಎಲ್ರಿಗೂ ನಮ್ಮದು ರಾಜಕೀಯ ವ್ಯಕ್ತಿಗಳಿಗೆ ಯಾರೇ ಆಗಲಿ, ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ, ಯಾರು ಮಾಡಿದರೂ ಆಗ್ತದೆ ನಮಗೆ ಕೆಲಸ. ನಮಗೆ ಆ ಪಕ್ಷದವರು ಈ ಪಕ್ಷದವ್ರು ಮಾಡಬೇಕಂತ ಇಲ್ಲ. ಯಾರು ಮಾಡಿದರೂ ನಮಗೆ ಓಕೆ, ನಾವು ಅವರಿಗೆ ಸಪೋರ್ಟ್. ಗೊತ್ತಾಯ್ತಲ್ಲ, ನಾವು ಆ ಪಕ್ಷ ಈ ಪಕ್ಷ ಅಂತ ಏನಿಲ್ಲ. ನಮಗೆ ಡೈರೆಕ್ಟ್ ಏನಾದರೂ ಒಂದು ಕೆಲಸ ಆಗಬೇಕು. ಅಲ್ಲಿ ನಮಗೆ ಇಷ್ಟು 6 ವರ್ಷದಿಂದ ನಾವು ಟ್ಯಾಂಕರಲ್ಲಿ ನೀರು ತರಿಸಿ ಕುಡಿದಿದ್ದೇವೆ. ಇವರು ಮಾಡಲೇಬೇಕು, ಅಷ್ಟೇ ನಮ್ಮ ಒಂದು ಆಗ್ರಹ. ಯಾರು ಮಾಡಿದರೂ ಆಗ್ಬೋದು. ನಮಗೆ ಟಾಂಕಿ ಆಗಬೇಕು. ನಮಗೆ ಡೈಲಿ ಆ ಕೋರ್ಡೆಲ್ ಮತ್ತು ಪದ್ರಂಗಿ ಪರಿಸರಕ್ಕೆ ಡೈಲಿ ನೀರು ಬರಬೇಕು. ಇನ್ನು ಮುಂದೆ ಈ ಮಟ್ಟದ ಪ್ರಾಬ್ಲಮ್ ಆಗಬಾರ್ದು. ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಸಾಂಕೇತಿಕ ಪ್ರತಿಭಟನೆ ಮಾಡಿದ್ದೇವೆ. ಇನ್ನು ಮುಂದೆ ಮಾಡದಿದ್ದರೆ ಅದು ಬಹು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೇವೆ. ಗ್ರಾಮೀಣ ಭಾಗದ ಜೋಕ್ಲೆಗೆ ಗೆಡ್ಡೆ ಬರೌತಿ ಕೊಡನಾಂಡ ಸ್ಮಾರ್ಟ್ ಕ್ಲಾಸ್ ಬೋರ್ಡ್ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿ ಬಂದಿರು. ಮೂರ್ಜೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲೆಡ್ LKG UKG ಸ್ಮಾರ್ಟ್ ಕ್ಲಾಸ್ ಉದೀಪನ ಕಾರ್ಯಕ್ರಮ ಪಾತೇರಿಯರು. ಬಂಟ್ವಾಳ ತಾಲೂಕದ ಮೂರ್ಜೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಡ್ ಹೊಸದಾದ ಕಟ್ಟದ್ನ LKG UKG ಸ್ಮಾರ್ಟ್ ಕ್ಲಾಸ್ ಬೊಕ್ಕ ತಂಡಸ್ ಉದೀಪನ ಅಂಚನೆ ಯುವ ಸ್ಪಂದನ ವಾಮತ ಪದ ವಲಯದ ನಿಲಿಟ್ ಬರವು ಕಲ್ಪನಕ್ಲೆಗ್ ಧರ್ಮವು ಬರೇಪುನ ಬೂಕು ಬೊಕ್ಕ ಬರವು ಕಲ್ಪೆರೆ ಬೋಡಾಯಿನ ಸಾಧನೊಲಿನ ಪಟ್ಟುನ ಕಾರ್ಯಕ್ರಮ ನಡೆತಂಡು. ದುಂಗುದ ಜಿಲ್ಲಾ ಪಂಚಾಯತ್ ಸದಸ್ಯರು ತುಂಗಪ್ಪ ಬಂಗೇರ ಸುರೂತ ಪಾತಿರ ಪಂಡಿರು ಬಂಟ್ವಾಳದ ಶಾಸಕರು ರಾಜೇಶ್ ನಾಯ್ಕ್ ಉಳಿಪಾಡಿ ಕಾರ್ಯಕ್ರಮ ಉದೀಪನ ಮಲ್ತದ ಪಾತಿರ್ದು ಗ್ರಾಮೀಣ ಭಾಗದ ಬರವು ಕಲ್ಪನಾ ಜೋಕ್ಲಿಗೆ ಎಡ್ಡೆ ಬರವುತಿ ಕೊಡುನಾಂಡ ಸ್ಮಾರ್ಟ್ ಕ್ಲಾಸ್ಲು ಬೋಡು ಸ್ಮಾರ್ಟ್ ಕ್ಲಾಸ್ಲಿನ ಕೊರ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಡ್ಡೆ ಕಾರ್ಯ ಮಲ್ತದೊಂದು ಪಂಡಿರು. ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯಾಧಿಕಾರಿ ವಿದ್ಯಾ, ಪಿಲಾತಬುಟ್ಟು ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿ ನಾರಾಯಣ ಭಟ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಬಂಟ್ವಾಳ ತಾಲೂಕು ಯೋಜನಾಧಿಕಾರಿ ಜಯನಂದ ಪಿ ಎಡ್ಡೆಪ್ ಬಯಕೆರು. ಈ ಪೊರ್ತುಡು ನಾರಾಯಣಗುರು ಅಧ್ಯಯನ ಪೀಠ ತಾಪನೆ ಬೊಕ್ಕ ಶಾಲೆ ರಿಪೇರಿ ಬಗೆಟ್ ಶಾಸಕರಿಗೆ ಭಿನ್ನೈತೊಂದು ಓಲೆ ಕೊಡಿಯರು. ಬೆಂಗಳೂರದ ವಕೀಲರು ಸ್ವರ್ಣಲತಾ ಹೆಗ್ಡೆ, ಯುವ ಸ್ಪಂದನದ ಗುರುಕಾರ್ಯರು ನಿತಿನ್ ಮೂರ್ಜೆ ಕಾರ್ಯಕ್ರಮ ಇಟ್ಟರು.
ಕರ್ನಾಟಕ ಸರ್ಕಾರದ ಆರೋಗ್ಯ ಬುಕ ಕುಟುಂಬ ಕಲ್ಯಾಣ ಮಂತ್ರಿಯರಾಯಿನ ಉಳ್ಳಾಲ ಕ್ಷೇತ್ರದ ಶಾಸಕರು ಯುಟಿ ಖಾದರ್ರಿಗೆ ಅರಣ ಇಲ್ಲಡು ನೃತ್ಯ ಸಂಗೀತ ಕ್ಷೇತ್ರದ ಪರವಾದ ಮರ್ಯಾದೆ ಸಂದೇಹಿತ ಮಲ್ತಿದ್ದಾರೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಬುಕ ಕುಟುಂಬ ಕಲ್ಯಾಣ ಮಂತ್ರಿಯರಾಯಿನ ಉಳ್ಳಾಲ ಕ್ಷೇತ್ರದ ಶಾಸಕರೇ ಯುಟಿ ಖಾದರ್ರಿಗೆ ಕುಡ್ಲದ ಅರಣ ಇಲ್ಲಡು ನೃತ್ಯ ಸಂಗೀತ ಕ್ಷೇತ್ರದ ಪರವಾದ ನೃತ್ಯ ಸಂಗೀತ ಕಲಾವಿದರು ಮರ್ಯಾದೆ ಸಂದೇಹಿತ ಮಲ್ತಿರು. ಕಲೆ ಮಾಮಣಿ ವಿದ್ವಾನ್ ನಾಗೇಶ್ ಬಪ್ಪನಾಡ್, ಮಣಿಕೃಷ್ಣ ಸ್ವಾಮಿ ಅಕಾಡೆಮಿದ ನಿತ್ಯಾನಂದರಾವ್, ನೃತ್ಯ ಭಾರತದ ವಿದುಷಿ ಗೀತಾ ಸರಳಾಯ, ಸಂಘಟಕರು ನಾಟ್ಯ ಗುರು ಶ್ರೀಧರ ಹೊಳ್ಳ ಈ ಪುರ್ತುಡಿತ್ತೇರು. ಇದರಲ್ಲಿ ಎಲ್ಲರನ್ನು ಸಮನ್ವಯತೆ ಇಟ್ಟುಕೊಂಡು ಅವರು ಹೋಗಬೇಕು ಅಂತ ಹೇಳುವಂತೆ ನಾವು ಸಂಗೀತ ನೃತ್ಯ ಕಲಾವಿದರ ಪರವಾಗಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನಮ್ಮ ನಾಗೇಶ್ ಬಪ್ಪನಾಡು ನಮ್ಮ ರಾಜ್ಯ ಕಂಡದ ಒಬ್ಬ ಶ್ರೇಷ್ಠ ವಿದ್ವಾಂಸ. ನಿಮ್ಮ ಆಶೀರ್ವಾದ ಒಳ್ಳೆ ಒಂದು ಸಂದರ್ಭದಲ್ಲಿ ಒಳ್ಳೆ ಅಧಿಕಾರ ಸಿಕ್ಕಿದೆ. ನಾವೆಲ್ಲರೂ ತುಂಬಾ ನಿರೀಕ್ಷೆಯಲ್ಲಿದ್ದೇವೆ. ಒಳ್ಳೆದಾಗಲಿ. ದುಂಬುದ ಕಾರಡು ಜನಕ್ಲಿಗೆ ಬದುಕು ಭಾರಿ ಕಷ್ಟ ಇತ್ತಂದು ಇಲ್ಲಡ ಭಾರಿ ಬಡಪತ್ತಿ ಇತ್ತನಲ್ಲ ಜೋಕ್ಲಿಗೆ ಸಂಸ್ಕಾರ ಕಲ್ಪಾವಂದಿತ್ತೇರಿಂದ ಮುಲ್ಕಿ ಬೆದ್ರದ ಶಾಸಕರು ಉಮಾನಾಥ ಕೋಟ್ಯನ್ ಪಂತೇರೆ. ಮೂಡು ಶೆಡ್ಡೆ ಪೊಸಲಕ್ಕೆ ದೇವಕಿ ಸಂಜೀವ ಶೆಟ್ಟಿ ನಿಂಪುಗಾದು ಗಿರಿಜಾ ಪಂಪನಾರಿಗೆ ಇಲ್ಲು ಕಟ್ಟಾದಿತ್ತದು ಐನು ಬುಡ್ದು ಕುರುಪ್ನ ಕಾರ್ಯಕ್ರಮ ಪಾತಿರಿಯರು. ಕುಡ್ಲ ತಾಲೂಕದ ಮೂಡು ಶೆಡ್ಡೆ ಪೊಸಲಕ್ಕಿದ ಕರಿದುಪೋಯಿನ ದೇವಕಿ ಸಂಜೀವ ಶೆಟ್ಟಿಯರ್ನ 4ನೇ ವರ್ಷದ ನಿಂಪುಗಾದು ಕೊರಗ ಸಮುದಾಯದ ಗಿರಿಜಾ ಪಂಪನಾರಿಗೆ ದೇವಕಿ ಸಂಜೀವ ಶೆಟ್ಟಿಯರ್ನ ಮಗೆ ಪೊಸಲಕ್ಕೆ ಉಮೇಶ್ ಶೆಟ್ಟಿ ಬೊಕ್ಕ ಅಣ್ಣೆ ಮಿಗ್ಗೆಲಿನ ಸಂಸಾರ ಇಲ್ಲು ಕಟ್ಟಾದಿತ್ತದು ಐನು ಬುಡ್ದು ಕುರುಪನ ಲೇಸು ಅಂಗಾರ ನಡತಂಡೆ. ಬಿನ್ನಿರು ತುಡರುಬೊಳ್ಪೆ ಪೊತ್ತಾದು ಲೇಸು ದಿಪನ ಮಲ್ತದು ತರ್ಕೋಲನು ಗಿರಿಜಾ ಪಂಪನಾರಿನ ಸಂಸಾರವು ಕೈಗೆ ಪಗತ್ತಿರು. ಪೊಸಲಕ್ಕೆ ಉಮೇಶ್ ಶೆಟ್ಟಿ ಪಾತಿರ್ದು ಅಪ್ಪೆ ದೇವಕಿ ಶೆಟ್ಟಿ ಬೆಂದು ಸೊಂದುನ ಕಷ್ಟಡುಪನಕ್ಲಿಗೆ ಸಹಾಯ ಮಲ್ತೊಂದಿತ್ತಿನ ಜುವ ಅರ ಕರಿದು ಪೋದು 4ನೇ ವರ್ಷಡು ಅರನ ನೆಂಪುಗಾದು ಬೂರ್ದು ಪೋಯಿನ ಇಲ್ಲದ ಕಷ್ಟಡುಪ್ಪನ ಗಿರಿಜಾ ಪಂಪನಾರಿಗೆ ಎಂಕುಲು 10 ಲಕ್ಷ ರೂಪಾಯಿ ಖರ್ಚಿಡು ಇಲ್ಲು ಕಟ್ಟಾದು ಕೊರೊಂದುಲ್ಲ ಅಂದು ಪಂಡೇರು. ಮುಲ್ಕಿ ಬೆದ್ರದ ಶಾಸಕರು ಉಮಾನಾಥ ಕೋಟ್ಯನ್ ಪಾತಿರ್ದು ದುಂಬುದ ಕಾಲಡು ಬಾರಿ ಬಡಪತ್ತು ಇತ್ತನಲ್ಲ ಜೋಕ್ಲಿಗೆ ಸಂಸ್ಕಾರ ಕಲ್ಪ ಹೊಂದಿತ್ತಿರು. ಅಂಜಾದೆ ಉಮೇಶ್ ಶೆಟ್ಟಿ ಅಣ್ಣೆ ಮೆಗ್ಗೆಲು ಈ ಸಾರ್ಥಕ ಸೇವೆ ಸಂದಾಯರ ಸಾಧ್ಯ ಆತನಂದು ಪಂಡೇರು. ದುಂಬುದ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ಅಪ್ಪೆನ ನೆಂಪುಡು ಇಲ್ಲು ಕಟ್ಟಾದ ಕೊರನ ಜೋಕ್ಲಿನ ಸೇವಾ ಕಾರ್ಯಕ್ಕೂ ಮಿಚ್ಚಿಗೆ ತಿರುಪಾಯರು. ಕೊರಗ ಸಮುದಾಯ ಸಂಘದ ರಮೇಶ್ ಎದುರುಪದವು ಪಾತಿರ್ದು ಉಮೇಶ್ ಶೆಟ್ಟಿ ಬೊಕ್ಕ ಅಣ್ಣೆ ಮಿಗ್ಗೆಲು ಬಡವೇರು ಪೊಂಜಗೆ ಇಲ್ಲು ಕಟ್ಟಾದು ಕೊಡ್ತೀರು. ಬಡವರಿಗೆ ಸಹಾಯ ಮಲ್ಪನ ಮಲ್ಲ ಶಕ್ತಿನ ದೇವಿರಕ್ಲಿ ಕೊರಡನ್ನು ಪಂಡೇರು. ವಿಧಾನ ಪರಿಷತ್ ಸದಸ್ಯರು ಬಿ ಕಿಶೋರ್ ಕುಮಾರ್ ಪುತ್ತೂರು, ಬಂಟೇರ್ನ ಯಾನೆ ನಾಡವೇರಿನ ಮಾತೃ ಸಂಘದ ಗುರುಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ, ಮೂಡುಶೆಟ್ಟಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜಯಪ್ರಕಾಶ್, ಉದ್ಯಮಿ ಇಬ್ರಾಹಿಂ ಗಡಿಯಾರ್ ಕಾರ್ಯಕ್ರಮ ಟಿತ್ತೇರು. ದೇವಕಿ ಸಂಜೀವ ಶೆಟ್ಟಿ ಎಂಗಲ್ ಅಮ್ಮ ಆರು ತೀರ್ಬೋದು ಇನ್ನಿಕ್ಕೆ 4 ವರ್ಷ ಅಂಡು 4 ವರ್ಷದ ಎಂಗ್ಲು ಕರಿನ 3 ವರ್ಷದಿಂಚಿ ರಡ್ಡು ಸರ್ತಿ ರಡ್ಡು ಆಶ್ರಮಲ್ಲಿ ಅಡ್ಡಿ ಬಕ್ಕೊಂಜಿ ಸರ್ತಿ ನಮ್ಮ ಇಂದು ನಮ್ಮ ಪೀಡಿತ ಒಂಜಿ ರೋಗ ಪೀಡಿತ ಎತ್ತಿನಕ್ಲಾಗ ನಮ್ಮ ಆಶ್ರಮಡು ನಮ್ಮ ಇಡೀ ಫ್ಯಾಮಿಲಿ ದಕ್ಲು ಒಟ್ಟು ಸೇರಿದು ಅಲ್ಪ ಎಂಕ್ಲು ಒಂಜಿ ಅವೇನೊಂಜಿ ಕಾರ್ಯಕ್ರಮ ಮಂತದ. ಈ ಸರ್ತಿ ಎಂಗ್ಲ ಮನಸ್ಸು ಬತ್ತಂಡು ದಯಾಗ ಒಂಜಿ ಏರೆಗೆ ಅಗತ್ಯತೆ ಉಂಡ ಆಕ್ಲಿಗೆ ಒಂಜಿ ಇಲ್ಲು ಕಡದು ಕೊರಿಯರ ಬಲ್ಲಿ ಪಂಪಿನ ಒಂಜಿ ಎಂಗ್ಲಿಗೆ ಮನಸ್ಸು ಬತ್ತಂಡು ಅಪ್ಪಾಗ ನಮ್ಮ ಪೀಡಿಯೋಡ ಹೋದ ಕೆಂಡ ಮುಡಿಶೆಡ್ಡಿಯೋಡ ಒಂಜಿ ಅಗತ್ಯತೆ ಎತ್ತಿನ ಒಂಜಿ ಇಲ್ಲು ತೊಜಪಲೆಂದು ಅಪ್ಪಾಗ ಆರು ಈ ಡೇ 19 ತೊಜಪೈದು ಐದು ಬಗ್ಗೆ ಎಂಕ್ಲು ಮೆಗ್ಗಿ ಬಲೆನಕ್ಲು ಡಿಸ್ಕಸ್ ಮಂತದ್ದು ಅಕ್ಲಿಗೆ ಒಂಜಿ ಇಲ್ಲು ಕಡದು ಕೊರುಪುನು ಬಂದ ತೀರ್ಮಾನ ಮಂತದ್ದು ಒಂದು 1 ತಿಂಗಳು ದುಂಬುದು ಒಂಜಿ ನೆನಪಿನ ಒಂಜಿ ಕಾರ್ಯಕ್ರಮ ಅಂಚಾದು ಎಂಕ್ಲಿಗೆ ಭಾರಿ ಖುಷಿ ಅಂಡು ಅವೆಲ್ಲ ಉತ್ತಮ ಗುಣಮಟ್ಟದ ಒಂಜಿ ಇಲ್ಲಿನ ಎಂಕ್ಲು ಕಟ್ಟ್ಯ ನಿಜವಾದ ಅಕ್ಲೆ ಭಾರಿ ಅಗತ್ಯತೆ ಉಂಡು ದಯಪಣ್ಣಗ ಆ ಪುಂಜು ಉರ್ತಿಪ್ಪುಂಡು ಸರಿಟರಿಗೆ ಕೆಬಿಲಕ್ಕೆ ನುಜ್ಜಿ ಅವತ್ತಂದೆ ಆರ್ನ ರಡ್ಡು ಪುಂಜೋಕ್ಲು ಇತ್ತಿನಕ್ಲು ತೀರ್ಪೋತೀರಿ ಆ ಪೊಣ್ಣು ಮಲ್ನ ಬಾಲ್ಯದ ಒಂಜಿ ಬಾಲ ಪುಲ್ಲಿ ಉಂಡು ಒಂಜಿ
ಬೊಕ್ಕೊಂಜಿ ಆರು ತಾಂಗೊಂದು ಬೈದಿನೊಂಜಿ ಮಗೆ ಉಂಡು ಅಂಚಾದ್ ಆ ಇಲ್ಲಗ್ ಅಗತ್ಯತೆ ದಾತ ಮಾತು ಉಂಡ ಇವನ್ ಟಿ ವಿ ಇರ್ದಿಂಚಿ ಒಂಜಿ ಕೊರ್ದು ಅಕ್ಲೊಂಜಿ ನೆಮ್ಮದಿಯ ಜೀವನ ಮನ್ಪೊಡು ಪಂಡ್ಪೊಂಜಿ ದೃಷ್ಟಿಡ್ ಎಂಕ್ಲೊಂಜಿ ಎಂಕ್ಲ ಅಮ್ಮನ ಪರವಾದ ಈ ಒಂಜಿ ಇಲ್ಲನ್ನು ಕಟ್ಟಿನ ಎಂಕ್ಲು ಮಾತ್ರೆಗಳ ಎಡ್ಡೆ ರೀತಿ ಉಪ್ಪೋಡು ಪಂಪಿನ ಒಂಜಿ ಆಸೆ ಉಪ್ಪುಂಡು ಅಂಚನೆ ಎಂಕ್ಲು ಎನ್ನ ಮೆಗ್ಗೆ ಒಂಜಿ ಸರ್ತಿ ಆಲೋಚನೆ ಪಡ್ತೆ ಅವನು ಒಂಜಿ ಆಯ್ನಾತ್ ಒಂಜಿ ಎಡ್ಡ ರೀತಿದ ಒಂಜಿ ಇಲ್ಲು ಕಟ್ಟದು ಕೊರ್ಕ ಪಾಪದಾಗಲೇ ಒಂಡದು ಅಂಚೆ ಎಂಕ್ಲು ಒಂಜಿ ಆಯನ ಒಂಜಿ ಪಾತ್ರೆ ಒಂದು ಮಾಡ್ತದೆ ಎಂಕ್ಲು ಒಟ್ಟಿಗೆ ಕೂರ್ದು ಸಮಾಜೋಡು ಒಂಜಿ ಒಂದಮ್ಮು ದಾಲ ಉಪ್ಪಂದಿನ ಒಂಜಿ ಪುಂಜವೇನು ಮಾಡ್ತದೆ ಸೆಲೆಕ್ಟ್ ಮಾಡ್ತದೆ ಎಂಕ್ಲು ಇಲ್ಲು ಕಟ್ಟದು ಕೊರೊಂದುಲ್ಲ ಆ ಇಲ್ಲು ಕಟ್ಟದು ಕೊರ್ನೆಟ್ಟಾತ್ರ ನನಲ ಎಂಕ್ಲೆ ದುಂಬುಗು ಅಂಚೆನೆ ಏರಿಯಾಗಳ ಒಂಜಿ ಕೊರ್ಪಿನ ಮದ್ಮೇನ ಅತ್ತನ ಒಂಜಿ ಇಲ್ಲ ಅಂಚೆ ಏರಾಗ ಅನಾರೋಗ್ಯ ಪೀಡಿತರ ಅಕ್ಲೇಗ ಸಹಾಯ ಮಲ್ಪುನ ಒಂಜಿ ಶಕ್ತಿ ಸಾಮರ್ಥ್ಯನು ಆ ಕಟೀಲ್ ದುರ್ಗ ಪರಮೇಶ್ವರಿ ಕೊರಡು ಬನ್ಪಿನ ಎಂಕಲ್ನ ಒಂಜಿ ಆಸೆ ದುಮ್ಮು ಒಂಜಿ 50 ವರ್ಷ ದುಮ್ಮು ಅಪ್ಪಗ ಒಂಜಿ ಬರ್ತುಗಳ ಗಂಜಿಗಳ ಜನ ಅಂಚಿನ ಸಂದರ್ಭದ ಯಾಕಂದ್ರೆ ಅಪ್ಪಗ ಬೇಲೆ ತಿನ್ನಂಚಿನ ಗಂಟ ಕೃಷಿತ ಬೇಲೆ ಪುಟ್ಟ ಬೆತ್ತದಾಲ ಬೇಲೆ ಜನ ಏರಿಗ್ಲೆ ಹಿತದ ಕಾರ್ಖಾನೆ ಕಂಪನಿ ITBT ಎಲೆಕ್ಟ್ರಿಷಿಯನ್ ಬಿಲ್ಡಿಂಗ್ ಮೇಸ್ತ್ರಿ ಅವು ದಾಲ ಜನ ಅಪ್ಪಗ ಒಂಜಿ ಕೃಷಿತ ಬೇಲೆ ಪೋಡಿಜಿನ ಒಲ್ಪಾಲ ಒಂಜಿ ಕಾರ್ಖಾನೆ ನಡೀತಾನೆ ಕಾರ್ಖಾನೆದ ಬೇಲೆ ಪೋಡು ಮೈಲು ಕಟ್ಟೆ ನಡೆದದು ಅಂಚಿನ ಬಂಗದ ಸಂದರ್ಭ ಅಪ್ಪಗ ಅಪ್ಪೆ ಆತ ಜೋಕ್ಲೆನಲ್ಲಿ ಎಂಚ ಸಾಂಕೋದಿತ್ತಲ್ವ ಅನ್ಪನ ಅಪ್ಪೆಲ್ಲ ಮೇಲೆ ಮುಖ್ಯ ಈ ನನ್ನ ಮರಿಯಲೊಡು ರಚ್ಚದ ಚಟ್ನಿ ಕೂಂಜಿದ ಚಟ್ನಿ ಕುಕ್ಕುದ ಚಟ್ನಿ ತಿಮರದ ಚಟ್ನಿ ಇಂಚಿನ ಕೊರ್ದು ಯಾಕಂಡ ಓಲ ಕಣೆಯರ ಕಾಸಿಂಚಿಂಡಲ್ಲ ಆ ಜೋಕ್ಲಿನ ಬರೆಯಲೇರೆ ಬಿಡ್ತಿದ್ದಲ್ಲ ಅಪ್ಪೆ ಎಂಚಾಡಲು ಬರ್ತದೆ ಅಪ್ಪೆ ಎಲ್ಲ ಮೇಲೆ ಓಲಾಡ ಒಂಜಿ ಕೃಷಿತ ಬೇಲೆ ಮಲ್ತದೆ ಒಂಜಿ ಸೇರಿ ಅರಿಕಣತ್ತು ಆ ಜೋಕ್ಲಿನ ಬಾರಿ ಪೊಲ್ಲೋಡು ಸಾಂಕೊಂಡಿದ್ದೀನಿ ಅಂಚಿನ ದಿನೋಕುಲಿ ಅಂಚೆ ಅದು ಪುನಃ ಆ ಜೋಕ್ಲಿಗೆ ಸಂಸ್ಕಾರ ಎಲ್ಲ ಐತೊಟ್ಟಿಗೆ ಅಪ್ಪೆ ಕೊಡ್ತಾರೆ ನಮ್ಮದು ದಿನೊಟ್ಟು ಇತ್ತೇನು ಮೇಲೆ ಪೂರ ಪಾತ್ರೆನ ಪ್ರತಿ ಒಂಜಿಲ ಸಂಸ್ಕಾರ ಕುಟುಂಬದ ಜೋಕ್ಲಿಗೆ ನಮ್ಮ ಸಂಸ್ಕಾರ ಕೊರಿಯ ಅಂದ ಖಂಡಿತ ಆ ಜೋಕ್ಲು ಅಪ್ಪೆನ ನೆನೆಪುದಿ ಪೇರು ಮನಪುನಕ್ಕಿತ್ತೆ ವಿಶ್ವನಾಥನ್ನೇ ಬೊಕ್ಕ ಉಮೇಶನ್ನೇ ಬೊಕ್ಕ ಕರುಣಾಕರನ್ನೇ ಬೊಕ್ಕಲು ಅಪ್ಪೆನ ಪುದರೊಡಂಜಿ ಇಲ್ಲು ಕಟ್ಟದು ಕೂಡ ನಾವು ನಿಜವಾದಲ ಒಂದು ಸಂಸ್ಕಾರ ನಮ್ಮ ಸಮಾಜದಲ್ಲಿ ಹೇಳುತ್ತೆ ಮೊದಲಿನ ಗುರು ಯಾರು ಮೊಟ್ಟ ಮೊದಲ ಪಾಠಶಾಲೆ ಮನೆ ಮೊಟ್ಟ ಮೊದಲ ಗುರು ಯಾರು ಹೇಳಿದ್ರೆ ತಾಯಿ ಆ ತಾಯಿ ಏನು ಕಲಿಸ್ತಾಳೋ ಅದನ್ನೇ ಮಕ್ಕಳು ಬೆಳೀತಾ 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 ಕಲಿತಾರೆ ಹಾಗಾಗಿ ಆ ತಾಯಿ ಏನು ಕಲಿಸಿದ್ದಾರೆ ಅದನ್ನು ವಿಶ್ವನಾಥನ ಬಹಳ ಸುಂದರವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ ಹಾಗಾಗಿ ತಾಯಿ ಕಲಿಸಿದ್ದು ಒಂದೇ ನೀನು ಶ್ರೀಮಂತನಾಗು ಅಂತ ಹೇಳಿಲ್ಲ ನಿಮ್ಮ ಬಹಳ ದೊಡ್ಡ ಜ್ಞಾನಿ ಆಗು ಅಂತ ಹೇಳಿಲ್ಲ ನೀನು ದೊಡ್ಡದಾಗಿರ್ತಕ್ಕಂಥ ಉದ್ಯಮಿ ಆಗು ಅಂತ ಹೇಳಿಲ್ಲ ನೀನು ಕುಟುಂಬ ಮತ್ತು ಸಮಾಜವನ್ನು ಪ್ರೀತಿಸು ಸಮಾಜದ ಜೊತೆ ಬದುಕು ನಿನ್ನದೆಲ್ಲವನ್ನ ಸಮಾಜಕ್ಕೆ ಅರ್ಪಿಸು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳಿದ್ದದನ್ನು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಹಾಗಾಗಿ ಎರಡೂ ಒಂದೇ ವಿಚಾರಗಳ ಮುಖಾಂತರ ಆ ತಾಯಿಯ ಆಶೀರ್ವಾದದಿಂದ ಈ ಕುಟುಂಬ ಬೆಳೆದಿದೆ ಆ ತಾಯಿಯ ಆಶೀರ್ವಾದಕ್ಕೆ ಸರಿಯಾಗಿ ತಾಯಿಯ ನೆನಪಿನಲ್ಲಿ ಇವತ್ತೊಂದು ಸುಂದರವಾಗಿರ್ತಕ್ಕಂಥ ನಿಲಯವನ್ನ ಸಮರ್ಪಣೆ ಮಾಡಿದ್ದಾರೆ ದೇವರ ನಿರ್ಮಾಣ ಮಾಡತಕ್ಕಂಥ ಕ್ಷೇತ್ರ ಅದು ನಿಲಯ ಹಾಗಾಗಿ ಎರಡರಲ್ಲೂ ದೇವರೇ ಇರ್ತಕ್ಕಂಥ ಹಾಗಾಗಿ ಇವತ್ತು ಅಂತಹ ದೇವರ ನಿರ್ಮಾಣ ಮಾಡತಕ್ಕಂಥ ಒಂದು ಶ್ರೇಷ್ಠ ಕಾರ್ಯವನ್ನ ವಿಶ್ವನಾಥನ್ನ ಉಮೇಶ ಮತ್ತು ಕರುಣನ್ನ ಸೇರಿ ಮಾಡಿದ್ದಾರೆ ನಿಮಗೆ ಅಭಿನಂದನೆಗಳು ಅಭಿವಂದನೆಗಳು ಇವತ್ತರಿಂದ ಈ ಮನೆ ಒಂದು ಸುಂದರವಾಗಿರ್ತಕ್ಕಂಥ ಗೃಹವಾಗಿ ಅದು ಆಲಯವಾಗಿ ಸಮಾಜದ ಮಧ್ಯೆ ಒಂದು ಸ್ವಾಭಿಮಾನಿಗಳಾಗಿ ಬದುಕುವುದು ಆ ಸಮಾಜಕ್ಕೆ ಆಗಲಿ ಅಂತ ಹೇಳ್ತಾ ಇದಕ್ಕೆ ಶುಭವನ್ನ ಹಾರೈಸ್ತಾನೆ ಎಂಕ್ಲು ಪಂಚಾಯತ್ಗೆ ಹೋದು ಸುಮಾರು ಪ್ರಯತ್ನ ಎಂಕ್ಲು ಸಂಘಟನೆ ಅದು ಜಿಲ್ಲಾ ಸಂಘ ಅದು ಎಂಕ್ಲು ಪ್ರಯತ್ನ ಮಲ್ತದ ಉಮೇಶ್ ಶೆಟ್ರು ವಕೀಲರು ಇಲ್ಲು ಮಲ್ಪುಗ ಯಾನು ಮಲ್ಪೆ ಪಂಡದು ಬಾರಿ ಶೋಕುದ ಅರ ತುಂಬುದ ಇಲ್ಲಾನು ಮಾತ ನೆಲಸಮ ಮಲ್ತದು ಅವೇ ಜಾಗೇಡು ಪೊಸತ್ ಇಲ್ಲನು ಮೇರೆಗೊಂಜಿ ಹೊಸ ಬದುಕು ಕಟ್ಟೆರೆ ಅನು ಮಲ್ತು ಕೊಡ್ತೀರಿ ಅಂಚಾದು ಇನಿ ಅರ್ನ ಬಗ್ಗೆ ಏತು ಪಾತೆರ್ನಲ್ಲ ಕಮ್ಮಿ ಇನಿ ಅಂಚಿನ ಭಾಗ್ಯ ಎಂಗ್ಲನ ಗಿರ್ಜಾಕ್ಕಾಗ ಬೈದುಂಡು ಪಕ್ಕ ಇನಿ ಆತೆ ಅತ್ತು ಯಾನು ಕೊಡೊಂಜಿ ಪನೇರ ಇಷ್ಟಪಡ ಪೀನಿ ಬಹುಶಃ ಈ ಮೂಡ್ಶೆಟ್ಟಿ ಗ್ರಾಮಾಡು ಎಂಗ್ಲ ಕೆಲವೊಂಜಿ ಸಮುದಾಯ ಇಂಚನೆ ಉಲ್ಲ ಅಂಚನೆ ಎಡ್ಡೆ ಮನಸ್ಸದ ಈ ಮೂಡ್ಶೆಟ್ಟಿ ಗ್ರಾಮದ ಮಲ್ಲ ಮಹಾತ್ಮೇರು ಉಲ್ಲೇರಿ ಅಕಲಿ ನನವಂಜಾತು ಇಂಚಿನ ಎಡ್ಡೆ ಕೆಲಸ ಮಲ್ತದು ಉಮೇಶಣ್ಣನ ಬದುಕು ಬಂಗಾರ ಆವಾಡು ಕರೆನ 25 ವರ್ಷಲಿಡಿದು ಜೋಕ್ಲಿಗೆ ಬೂಕ್ಲಿನ ಪಟ್ಟೊಂದು ಪುನಃ ದಂಬಿಲ್ ಫ್ರೆಂಡ್ಸ್ ದ ಕಾರ್ಯ ಪುಗರಣ ಸಂಗತಿಯಿಂದ ಅಶೋಕನಗರ ಶಾಲೆದ ಮುಖ್ಯ ಉಪಾಧ್ಯಾಯರು ಜಾಯ್ಸ್ ಹನ್ರಿಟಪ್ ಅಂತೇಳಿ ಕುಡ್ಲದ ಉರುವ ಅಶೋಕನಗರ ಶಾಲೆಡು ದಂಬಿಲ್ ಫ್ರೆಂಡ್ಸ್ ದ ಬೂಕ್ ಪಟ್ಟಣ ಕಾರ್ಯಕ್ರಮಟು ಆರು ಪಾತಿರಿಯದು ಕುಡ್ಲ ಅಶೋಕನಗರದ ದಂಬಿಲ್ ಫ್ರೆಂಡ್ಸ್ ದ ನಿಲೆಟ್ ಅಶೋಕನಗರ ಹಿರಿಯ ಪ್ರಾಥಮಿಕ ಶಾಲೆದ ಜೋಕ್ಲಿಗೆ 25ನೇ ವರ್ಷದ ಬೂಕ್ ಪಟ್ಟಣ ಕಾರ್ಯಕ್ರಮ ಅಂಗಾರೆ ಶಾಲೆ ನಡೆತಂಡೆ ಕುಡ್ಲನಗರ ಅಭಿವೃದ್ಧಿ ಪ್ರಾಧಿಕಾರದ ದುಂಬದ ಗುರುಕಾರರು ಡಾಕ್ಟರ್ BG ಸುವರ್ಣ ಗುರುಕಾರಮೆಟ್ ನಡೆತನ ಕಾರ್ಯಕ್ರಮಟು ದಕ್ಷಿಣ ಕನ್ನಡ ಜಿಲ್ಲಾ ಆಸ್ಪತ್ರೆದ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರು ಬಿ ಪದ್ಮನಾಭ ಅಮೀನ್ ಶಾಲಾ ವಿದ್ಯಾವರ್ಧಕ ಸಂಘದ ಗುರುಕಾರರು ರಾಜೇಂದ್ರ ಕಲ್ಬಾವಿ ಮಲ್ಲಬಿನ್ನಿರಾದಿತ್ತಿರು ಈ ವರ್ಷ ಶಾಲೆದ ಗಾಡಿ ವ್ಯವಸ್ಥೆಗೆ ದಂಬಿಲ್ ಫ್ರೆಂಡ್ಸ್ ದ ನಿರಟು ಪಣವು ಸಹಾಯ ಕೊರಿಯರ ನಿರ್ಧಾರ ಮಲ್ತೈತದೆ ಸಂಘದ ಗುರುಕಾರರು ರವಿರಾಜ್ ಶಾಲೆದ ಮುಖ್ಯ ಉಪಾಧ್ಯಾಯರು
ஜாய்ஸ் ஹென்ரிட்டரிக்கு பணம் சாயದ ಚೆಕ್ ಅನ್ನು ಕೊರಿಯರು ಮುಖ್ಯೋಪಾಧ್ಯಾಯರು ಪಾತಿರ್ದು ಕರೆನ 26 ವರ್ಷಲೆಡ್ದು ಬೂಕ್ಲೇನ್ ಪಟ್ಟೊಂದುಪುನ ದಂಬೇಲ್ ಫ್ರೆಂಡ್ಸ್ ದ ಕಾರ್ಯ ಮೆಚ್ಚುನ ಸಂಗತಿ ಸಂಘದ ಮಾತ ಸದಸ್ಯರಿಗೆ ಸೊಲ್ಮೆ ಸಂದಾವೆಂದು ಪಂಡಿರು ಮಲ್ಲಬಿನ್ನೆರು ಪದ್ಮನಾಭ ಅಮೀನ್ ಪಾತಿರ್ದು ಸಂಘಗೂ ಬೊಕ್ಕ ಶಾಲೆ ಜೋಕ್ಲೆಗೆ ಡೆಪ್ ಬೈಕೇರು ಅಶೋಕನಗರ ಶಾಲೆ ಜೋಕ್ಲೆಗೆ ದಂಬೇಲ್ ಫ್ರೆಂಡ್ಸ್ ದ ಪದಾಧಿಕಾರಿಲು ಬೊಕ್ಕ ಬಿನ್ನೆರು ಇತ್ತಿದ್ದು ಬೂಕ್ಲೇನ್ ಪಟ್ಟಿರು ಡಾಕ್ಟರ್ ಬಿಜಿ ಸುವರ್ಣ ಗುರ್ಕಾರ್ಮಿದ ಭಾಷಣ ಮಲ್ತದು ಜೋಕ್ಲು ದಿತ್ತೊನ್ನ ಬೂಕ್ಲೇನ್ ಎಡ್ಡೆ ರೀತಿಡು ಉಪಯೋಗ ಮಲ್ತ ನೋಡುವುದು ಪಂಡಿರು. ಇಲ್ಲ ಬ್ಯಾಗ್ ಇಲ್ಲ ಅಂತ ಹೇಳಿಕೊಂಡು ಏನೋ ನೆವನಗಳನ್ನು ಹೇಳ್ತಾ ಇರ್ತಾರೆ. ಅಂದ್ರೆ ಅವರಿಗೂ ಪ್ರಾಬ್ಲಮ್ ಇದೆ, ಸಮಸ್ಯೆಗಳು ಇದೆ. ನಮ್ಗೆ ಒಂದು ಮಗು ಒಂದು ಪುಸ್ತಕ ತಾರದಿದ್ರೆ ನಮ್ಗೆ ಕಲಿಸಲಿಕ್ಕೆ ಕಷ್ಟ ಆಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಈ ಒಂದು ಮಕ್ಕಳಿಗೆ ಒಂದು ಒಳ್ಳೆ ಗುಣಾತ್ಮಕ ಶಿಕ್ಷಣ ಸಿಗ್ಬೇಕು ಅಂತ ಹೇಳಿಕೊಂಡು ಈ ಸಂಘ ಸಂಸ್ಥೆಗಳು ನಮ್ಗೆ ಸಹಕರಿಸ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ನಮ್ಗೆ ಇದನ್ನು ನೀಡ್ತಾ ಇದ್ದಾರೆ. ನಾವು ಅಭಾರಿಗಳಾಗಿದ್ದೇವೆ. ಮಕ್ಕಳಿಗೆ ಪುಸ್ತಕ ವಿತರಣೆಯನ್ನು ದಂಬೇಲ್ ಫ್ರೆಂಡ್ಸ್ನವರು ಮಾಡಿದ್ದಾರೆ. ಇದನ್ನು ನೀವು ಸರಿಯಾಗಿ ಉಪಯೋಗ ಮಾಡಬೇಕು. ಆ ಪುಸ್ತಕವನ್ನು ಜಾಗ್ರತೆಯಲ್ಲಿ ಇಟ್ಟುಕೊಳ್ಬೇಕು. ಏನು ಬರೆದು ಓದುವುದೆಲ್ಲ ಮಾಡಿದ ನಂತರ ಅದೇ ರೀತಿ ಒಳ್ಳೆಯ ರೀತಿಯಲ್ಲಿ ಮನೆಯಲ್ಲಿ ಅದನ್ನು ಇಟ್ಟು ಶಾಲೆಗೆ ಬರುವಾಗ ಹೋಗುವಾಗ ಅದನ್ನು ಭಾರಿ ಜಾಗ್ರತೆಯಲ್ಲಿ ನೋಡಿಕೊಂಡು ನೀವು ಇರಬೇಕು. ಈಗ ಮಳೆ ಸ್ಟಾರ್ಟ್ ಆಗಿದೆ. ಮಳೆಯಲ್ಲಿ ಬರುವಾಗ ಒದ್ದೆ ಆಗುವುದು ಉಂಟು. ಅದನ್ನು ಒದ್ದೆ ಆಗದಾಗೆ ಜಾಗ್ರತೆಯಾಗಿ ಕೊಡೆಯ ಒಳಗೆ ರೈನ್ ಕೋಟ್ನ ಒಳಗೆ ಎಲ್ಲ ಇಟ್ಕೊಂಡು ನೀವು ಬರಬೇಕು. ಈ ಮಕ್ಕಳು ವಿದ್ಯಾಭ್ಯಾಸ ಬರ್ತಾರೆ, ಎಲ್ಲ ಬಡ ಮಕ್ಕಳಿದ್ದಾರೆ, ಅವರಿಗೆ ವಿದ್ಯಾಭ್ಯಾಸ ಕೊಡೋರು. ಅವ್ರು ಮುಂದೆ ಮೇಲೆ ವಲಯಕ್ಕೆ ಅಭ್ಯಾಸ ಮಾಡಿ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ನೀತಿವಂತರಾಗಿ ಈ ದೇಶದ ಪ್ರಜೆಗಳಾಗಬೇಕು. ಅದನ್ನು ನಾವು ಹೇಳುವುದಲ್ಲ, ನಾವು ಹೇಳಿದರೆ ಅವರಿಗೆ ಒಂದೇ ಅದೆಲ್ಲ ಒಂದೇ ಒಂದು ಮಗುಗೆ ಈಗ ನಾನು ಹೇಳಿ ಅರ್ಥ ಆಗಿ ಇದನ್ನು ಅಲ್ಲಿ ಕೂತ್ಕೊಂಡಿದ್ದ ಟೀಚರ್ಗಳು ಸ್ವಲ್ಪ ವಿವರಣೆ ಮಾಡಿದರೆ ವಿದ್ಯಾವಂತರಾಗಬೇಕು, ನೀತಿವಂತರಾಗಬೇಕು, ಒಳ್ಳೆಯವರಾಗಬೇಕು ಅನ್ನೋದನ್ನು ಅವರಿಗೆ ದಿನ ಒಂದು ಹೇಳಿದರೆ ಅವರು ಈ ಹಾಕಿದ ಫೌಂಡೇಶನ್ ಉಂಟಲ್ಲ, ನೀವು ಹಾಕುವ ಫೌಂಡೇಶನ್ ಅಂದರೆ ತಲಾ ಆ ಇದರಲ್ಲಿ ಈ ಮಕ್ಕಳು ದೊಡ್ಡ ವಿದ್ಯಾವಂತರಾಗ್ತಾರೆ, ದೊಡ್ಡ ದೊಡ್ಡ ಕೆಲಸದಲ್ಲಿ ಹೋಗ್ತಾರೆ. ಅದು ನೀವು ಮಾಡುವಂಥ ಫೌಂಡೇಶನ್ ನಿಮ್ಮ ಬಾಯಿಯ ಲಕ್ಷಣ, ಹಾಗೆ ನಿಮ್ಮ ಲಕ್ಷಣ ಅವರಲ್ಲಿ ಕೊಡಬೇಕು. ಯಾಕೆ ಹೇಳ್ತಿರ್ತದೆ ಅಂತಂದರೆ ಈ ಮಕ್ಕಳೆಲ್ಲ ದೇವರು ಅವರಿಗೆ ಬುದ್ಧಿ ಇರುವವರು ನೀವು, ಶಕ್ತಿ ಕೊಡುವವರು ನೀವು, ಎಲ್ಲ ವಿದ್ಯೆ ಕೊಡುವವರು ನೀವು. ಅದರಲ್ಲಿ ನಿಮ್ಗೆಲ್ಲರಿಗೂ ನಮ್ಮ ವಂದನೆ. ಬಡಗ ಎಕ್ಕಾರ ಸರ್ಕಾರಿ ಪ್ರೌಢಶಾಲೆ ಶಾಲಾ ಸಂಸತ್ತು ಓಟು ನಡೆತ್ತದೆ. ಬರವು ಕಲ್ಪನಕ್ಲೆಗ್ ನಿಜವಾಯಿನ ಓಟದ ಅನುಭವ ಮಲ್ತು ಕೊರಪನ ಉದ್ದೇಶಡು ಒಂದು 3ನೇ ವರ್ಷದ ಕಾರ್ಯಕ್ರಮ ಆದಿತ್ತು. ಕುಡ್ಲತಲಕು ಬಡಗ ಎಕ್ಕಾರ ಸರ್ಕಾರಿ ಪ್ರೌಢಶಾಲೆ ಶಾಲಾ ಸಂಸತ್ ಓಟು ನಡೆತ್ತದೆ. ಬರವು ಕಲ್ಪನಕ್ಲೆಗ್ ನಿಜವಾಯಿನ ಓಟದ ಅನುಭವ ಮಲ್ತು ಕೊರಪನ ಉದ್ದೇಶಡು ಒಂದು 3ನೇ ವರ್ಷದ ಕಾರ್ಯಕ್ರಮ ಆದಿತ್ತು. ಓಟದ ಆ್ಯಪ್ ಗಲಸದು ಓಟದ ಕಾರ್ಯ ನಡಪಾಯರು. ಸಹಕಾರ ರತ್ನ ಮೋನಪ್ಪ ಶೆಟ್ಟಿ EVM ಬಟನ್ ಒತ್ತುದು ಶಾಲಾ ಸಂಸತ್ ಓಟುಗೂ ಚಾಲನೆ ಕೊರಿಯರು. SDMC ಗುರುಕಾರ್ಯರು ಸುದೀಪ್ ಅಮೀನ್ ಓಟದ ಯಂತ್ರದ ಕಾರ್ಯರೀತಿಯನ್ನು ತೂತು ಪಿಂದೊಂಡಿರು. ಒಟ್ಟು 5 ನಾಮಪತ್ರೊಳೆಡು ಮೂಜಿ ಮಾತ್ರ ಆಕೆರಡಿದ್ದು ಅಭ್ಯರ್ಥಿಗಳ ನಡುಟು ಜೋರು ಪಂತ ನಡೆದಿದ್ದಂಡು. ಆಧಾರ್ ಕಾರ್ಡ್ ಬೊಕ್ಕ ಶಾಲೆದ ಗುರುತು ಚೀಟು ತೋಜಾದ ಜೋಕ್ಲು ಓಟು ಪಾಡಿಯರು. ಟ್ಯಾಬ್ ಆಧಾರದ ಓಟದ ಮಿಷನ್ ಗಲಸದು ಓಟು ಪಾಡಿನ ಜೋಕ್ಲೆಗೆ ನಿಜವಾಯಿನ ಓಟದ ಅನುಭವ ಆಂಡು. ವಿಶೇಷ ಚೇತನ ವಿದ್ಯಾರ್ಥಿಗಳ ಒಟ್ಟುಗಿತ್ತಿನಕ್ಲೆನ ಸಾಯಡು ಓಟು ಪಾಡಿನ ಅವಕಾಶ ಮಲ್ತು ಕೊರಿಯರು. ಒಟ್ಟು 130 ಜನ ಶಾಲೆ ಜೋಕ್ಲು ಓಟು ಪಾಡ್ದಿತ್ತದು. ವಿಶೇಷ ತಂಡ ಏರ್ಲ ನೋಟ ಓಟು ಪಾಡ್ದಿಚ್ಚೇರು. 2025-26 ರಾಷ್ಟ್ರಮಟ್ಟದ ನೆಟ್ ಬಾಲ್ ಪಂತಡು ಪಾಲ್ದೆತೊಂದುನ ಮೌಲ್ಯ ಆರ್ ಶೆಟ್ಟಿ 79 ಓಟು ದಿತ್ತದು. ವಿದ್ಯಾರ್ಥಿ ಸಂಸತ್ ಓಟುಡು ಗೆಂದೀರು.
ಭಾರತ ಸಂವಿಧಾನ ಪ್ರಕಾರ ಸಂಸತ್ತಿಗೆ ಮತದಾನ ಆಗಬೇಕು. ಇವತ್ತು ನಮ್ಮ ಶಾಲಾ ಸಂಸತ್ತಿನ ಮತದಾನವು ನಡೆಯುತ್ತದೆ. ಎಲ್ಲರೂ ಒಬ್ಬರಿಂದೊಬ್ಬರ ಒಗ್ಗಟ್ಟಿನಿಂದ ಸಂತೋಷದಿಂದ 3 ಮಂದಿ ಕ್ಯಾಂಡಿಡೇಟಿಗೆ ಮತವನ್ನು ಚಲಾಯಿಸಬೇಕು. 3 ಮಂದಿಯಲ್ಲಿಯೂ ಕೂಡ ಸಮಾಧಾನ ಇಲ್ಲದಿದ್ದರೆ ನೋಟಾ ವೋಟ್ ಅಂತ ಉಂಟು, ಅದನ್ನು ಗೊತ್ತಬಹುದು. 3ರಲ್ಲಿ ಯಾರು ಕೂಡ ವಿಜಯಿಯಾದರೆ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಹಾಗೂ ತಮ್ಮ ಸಮಾಜದ ಅಭಿವೃದ್ಧಿಯ ಬಗ್ಗೆ ಹಾಗೂ ತಮ್ಮ ಶಾಲಾ ಚಟುವಟಿಕೆಗಳ ಬಗ್ಗೆ ಹೆಚ್ಚಿನ ಒಂದು ಮುತುವರ್ಜಿಯನ್ನು ವಹಿಸಿಕೊಳ್ಬೇಕು. ಹಾಗೂ 3ರಲ್ಲಿ ಯಾರು ಕೂಡ ವಿನ್ನಾಗಲಿ ಸೋಲ್ಲಿ ಅವರ ಬಗ್ಗೆ ತಾತ್ಸಾರ ಬೇಡ. ಯಾಕೆಂದರೆ 3 ಕೂಡ ಅಭ್ಯರ್ಥಿಗಳಿರುವಾಗ ಅವರಿಗೆ ಕೂಡ ಅವರದ್ದೇ ಆದ ಜವಾಬ್ದಾರಿಗಳೇ ಉಂಟು. ಕೂಡ್ಲದ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಡು ವೈದ್ಯರು ಸೀಕದಗಳಿಗೆ ಕನ್ನಡ ಸೇರಿದ ಅರ್ಥ ಆಪನಂಚಿನ ಭಾಷೆಲೆಡು ಪಾತಿರಡುಂದು ಕೂಡ್ಲದ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆದ ಮುಖ್ಯಸ್ಥರು ಡಾಕ್ಟರ್ ಶಿವಪ್ರಕಾಶ್ DS ಆದೇಶ ಪಿದಾಡ್ಪಾದಿರು. ನಾಳಿನ ಜಿಲ್ಲೆದಕ್ಲು ಮರ್ದಗ ಬರ್ಪನ ದಕ್ಷಿಣ ಕನ್ನಡ ಜಿಲ್ಲೆದ ಪುದರ್ ಪೋಯಿ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಗೆ ಹೆಚ್ಚಾದ ಬಡವೇರು ನಡುವರ್ಗದಕ್ಲೆ ಬರೊಂದುಲ್ಲೇರು. ಅಣ್ಣ ಮುಲ್ಪ ಸೀಕದಕಡ ಪಾತಿರ್ನ ವೈದ್ಯರು ಕನ್ನಡ ತುಳು ಭಾಷೆಯ ಬರಂದನಕ್ಲೆಡ್ದ ಅವರ ಸೀಕದಕ್ಲಿಗೆ ಸಮಸ್ಯೆ ಅವನುಂಡು. ಹೆಚ್ಚಿನ ವೈದ್ಯಕೀಯ ಕಲ್ಪನಕ್ಲು ಬಜಿ ಇಂಗ್ಲಿಷ್ ಭಾಷೆಡೆ ಪಾತಿರ್ವೇರು. ಅಂಜದು ಸೀಕದಕ್ಲಿಗೆ ಅಕ್ಲಿನ ಸಂಬಂಧದಕ್ಲಿಗೆ ಸೀಕದಕ್ಲೆ ಕುರ್ಪನ ಮರ್ದ್ ಕ್ರಮ ಸೀಕದ ಬಗೆಟ್ ಮಾಹಿತಿ ಸರಿಯಾದ ತೆರಿಪಾವಂದೆ ಸಮಸ್ಯೆ ಆವೊಂದುಪ್ಪನ ಬಗೆಟ್ ನಿಚ್ಚ ದೂರುಲು ಬರೊಂದಿತ್ತುಂಡು. ಈ ಬಗೆಟ್ ಆರೋಗ್ಯ ಇಲಾಖೆ ಮಂತ್ರಿ UT ಖಾದರ್ ಕುಡ್ಲಡ್ ನಡಪೈನ ಅಧಿಕಾರನ ಸಭೆಟ್ ಪಾತಿರ್ದು ಸೀಕದಕ್ಲಿಗೆ ಅರ್ಥ ಆಪನ ಭಾಷೆಡೆ ಪಾತಿರಡೊಂದು ಸೂಚನೆ ಕೊಡ್ದಿತ್ತೇರು. ಇತ್ತೆ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆದ ವೈದ್ಯಕೀಯ ಮುಖ್ಯಸ್ಥರು ಡಾಕ್ಟರ್ ಶಿವಪ್ರಕಾಶ್ DS ಆದೇಶ ಪಿದಾಡ್ಪಾದ ಮಾತಾ ವೈದ್ಯರು ಸೀಕದಕಡ ಅಕ್ಲಿಗೆ ಅರ್ಥ ಆಪನ ಭಾಷೆಡೆ ವ್ಯವಹಾರ ಮಲ್ಪಡುವುದು ಸೂಚನೆ ಕೊಡ್ತೀರು. ಮರ್ದಗಾದ ಬರ್ಪನ ಸೀಕದಕಡ ಕನ್ನಡ ಭಾಷೆ ವ್ಯವಹಾರ ಮಲ್ಪಡು ಬೇತೆ ರಾಜ್ಯದ ಬರ್ಪನ ವಿದ್ಯಾರ್ಥಿಗಳು ಕಡ್ಡಾಯವಾದ 3 ತಿಂಗಳದೊಲೈ ಕನ್ನಡ ಕಲ್ಪಡು ಅಡೆಮುಟ್ಟ ಸೀಕದಕಡ ಪಾತಿರ ವಿಭಾಗುಲೆಡು ಉಪ್ಪನ ಕೆಲಸದಕ್ಲಿನ ಸಹಾಯದತ್ತು ನೋಡುವುದು ಡಾಕ್ಟರ್ ಶಿವಪ್ರಕಾಶ್ ಸೂಚನೆ ಕೊಡ್ತಾರೆ. ಆರೋಗ್ಯ ಇಲಾಖೆಲಿನ ಪಾಕ ಸಮಸ್ಯೆಲಿನ ಬಗೆಟ್ ಆರೋಗ್ಯ ಮಂತ್ರಿ UT ಖಾದರ್ ಸುರುತ ಹಂತದ ಸಭೆ ನಡಪಾದೇರು. ಬೆಂಗಳೂರು ಬತ್ತಿ ಬೊಕ್ಕ ಪಿರೂರು ಸಭೆ ನಡಪಾವೇರೆಂದು ಡಾಕ್ಟರ್ ಶಿವಪ್ರಕಾಶ್ ಪಂಡೇರು. ನಮಗೆ ಸಾಕಷ್ಟು ಕಂಪ್ಲೇಂಟ್ ಬರ್ತಾ ಇತ್ತು, ದೂರ ಬರ್ತಾ ಇತ್ತು. ಏನು ಕಂಪ್ಲೇಂಟ್ ಬರ್ತಿತ್ತು ಅಂದರೆ, ಈಗ ಏನಾದರೂ ಒಂದು ಪರೀಕ್ಷೆ ಆಯಿತು, ಏನಾದರೂ ಒಂದು ಪೇಷಂಟಿಗೆ ನೋಡಿದರು, ಅದನ್ನು ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ, ಟ್ರೀಟ್ಮೆಂಟ್ ಕರೆಕ್ಟಾಗಿ ಕೊಟ್ಟಿರ್ತಾರೆ, ಎಲ್ಲ ನಡೀತಾ ಇರುತ್ತೆ. ಬಟ್ ಏನಂದರೆ ಆ ವಿಷಯನ ಆ ಪೇಷಂಟ್ಸಿಗೆ ಮುಟ್ಸೋಕ್ಕೆ ಸ್ವಲ್ಪ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇದೆ. ನಾನೆಲ್ಲ ನೋಡಿದಾಗ ಅವರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್, ಭಾಷೆ. ಈಗ ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ, ಅವರಿಗೆ ಕನ್ನಡ ಭಾಷೆ ಬರಲ್ಲ, ಇವರಿಗೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ. ತುಳು ಮತ್ತು ಕನ್ನಡ ಅಷ್ಟೇ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ. ಬೇರೆ ಜಿಲ್ಲೆಯಿಂದ ಎಲ್ಲ ಪೇಷಂಟ್ಸ್ ಬರ್ತಾರೆ. ಇಲ್ಲಿ ಬರೋರೆಲ್ಲ ಬಡವರು ಇರ್ತಾರೆ, ಎಜುಕೇಷನ್ ಕಡಿಮೆ ಇರುತ್ತೆ, ಅವ್ರಿಗೆ ಕಮ್ಯುನಿಕೇಷನ್ ಮಾಡಲ್ಲ. ರೋಗಿ ಹತ್ರ ಏನಾದರೂ ಮಾತಾಡಬೇಕಂದ್ರೆ ಅವ್ರಿಗೆ ಭಾಷೆ ಬೇಕೇ ಬೇಕಲ್ಲ, ಅದ್ರದ್ದು ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ನಾವು ಒಂದು ಆದೇಶ ಹಾಕ್ತೀವಿ, ಇವರು ಕನ್ನಡ ಕಡ್ಡಾಯ ಕಲಿಬೇಕು. ಅಟ್ಲೀಸ್ಟ್ ಒಂದು 90% ಜನರಿಗಂತೂ ಕನ್ನಡ ಮಾತಾಡೋಕ್ಕೆ ಬರುತ್ತೆ. ಮತ್ತು ಬೇರೆ ಲ್ಯಾಂಗ್ವೇಜ್ ಬಂದವರು ಔಟ್ ಆಫ್ ಕೇರಳದಿಂದ ಬರ್ತಾರೆ, ಅದು ಕಮ್ಯುನಿಕೇಟ್ ಮಾಡ್ತಾರೆ. ಬಟ್ ಇದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಬಡ ರೋಗಿಗಳಿಗೆ ಸರಿಯಾಗಿ ವ್ಯವಹರಿಸಿಲ್ಲ ಅಂದರೆ ಅದು ಕಂಪ್ಲೇಂಟ್ ಆಗುತ್ತೆ, ಅಸಮಾಧಾನ ಆಗುತ್ತೆ. ಆಸ್ಪತ್ರೆ ವಿರುದ್ಧ ಬೇಜಾರು ಮಾಡ್ಕೊತಾರೆ, ಸರ್ಕಾರದ ವಿರುದ್ಧ ಬೇಜಾರು ಮಾಡ್ಕೊತಾರೆ. ಸಸಿಬಿತ್ಲು ಅಗ್ಗಿದ ಕಳಿಯ ಕರಾವಳಿ ಫ್ರೆಂಡ್ಸ್ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ನೆಲೆಟ್ಟು ಬರೋ ವರ್ಷದ ವಿಶೇಷ ಕಾರ್ಯಕ್ರಮ ಪಣವು ಸಹಾಯ ಪಟ್ಟಣ ವೈದ್ಯಕೀಯ ಸಹಾಯ ಲ್ಯಾಪ್ಟಾಪ್ ಕೊರ್ಪುನ ಕಾರ್ಯಕ್ರಮ ಅಗ್ಗಿದ ಕಳಿಯ ನಾರಾಯಣ ಗುರು ಸಭಾಭವನಡು ನಡೆಯುತ್ತದೆ. ಸಸಿಬಿತ್ಲು ಅಗ್ಗಿದ ಕಳಿಯ ಕರಾವಳಿ ಫ್ರೆಂಡ್ಸ್ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ನೆಲೆಟ್ಟು ಬರೋ ವರ್ಷದ ವಿಶೇಷ ಕಾರ್ಯಕ್ರಮ ಪಣವು ಸಹಾಯ ಪಟ್ಟಣ ಪಣವು ಕಾಸಡು ಪಿರವರಿ ದಿನಕ್ಲಿಗೆ ವೈದ್ಯಕೀಯ ಸಹಾಯ ಬೊಕ್ಕ ಉದ್ಯಮಿ ವೇದ ಪ್ರಕಾಶ್ ಶ್ರೀಯಾನ್ ಪ್ರಾಯೋಜನೆ ಲ್ಯಾಪ್ಟಾಪ್ ಕೊರ್ಪುನ ಕಾರ್ಯಕ್ರಮ ಅಗ್ಗಿದ ಕಳಿಯ ನಾರಾಯಣ ಗುರು ಸಭಾಭವನಡು ನಡೆಯುತ್ತದೆ. ಸಸಿಬಿತ್ಲು ಭಗವತಿ ದೇವಸ್ಥಾನದ ಗುರುಕಾರ್ಯರು ವಾಮನ ಇಡ್ಯ, ಹಳೆಯಂಗಡಿ PCA ಬ್ಯಾಂಕ್ ಗುರುಕಾರ್ಯರು SS ಸತೀಶ್ ಭಟ್ ಮಲ್ಲ ಬಿನ್ನಿರಾದಿತ್ಯರು. ಸಸಿಬಿತ್ಲು ಅಗ್ಗಿದ ಕಳಿಯ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ಗುರುಕಾರ್ಯರು ಪ್ರಕಾಶ್ ಕುಮಾರ್, ಸಸಿಬಿತ್ಲು ಸಾರಂತಾಯ ಗರುಡಿದ ಜಗನ್ನಾಥ ಕೋಟ್ಯನ್, ಕದಿಕೆ ಮೊಗವೀರ ಮಹಾಸಭದ ಕಿಶೋರ್ ಗುರಿಕಾರ ಕಾರ್ಯಕ್ರಮ ಇಟ್ಟಿರು. ಬರವು ಕಲ್ಪನಾ ಸಾಧಕರಿಗೆ ಸಮ್ಮಾನ ವೈದ್ಯಕೀಯ ಕಲ್ತೊಂದುಪ್ಪನ ಡಾಕ್ಟರ್ ಪ್ರಕೃತಿ ಪ್ರದೀಪ್ ಪೂಜಾರಿರಿಗೆ ಮರ್ಯಾದೆ ಸಂದೇತ ಮಲ್ತೇರು. ಉದ್ಯಮಿ ವೇದ ಪ್ರಕಾಶರ್ನ ಲೆಕೊಡು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊರ್ಪುನ ವೈದ್ಯಕೀಯ ಮರ್ದಗ ಸಹಾಯ ಕೊರ್ಪುನ ಬರವು ಕಲ್ಪನಕ್ಲಿಗೆ ಪಣವು ಸಹಾಯ ಪಟ್ಟಣ ಇಂಚ ತರಾವರಿ ಕಾರ್ಯಕ್ರಮಗಳು ನಡೆಯುತ್ತದೆ. ತರಾವರಿ ಫ್ರೆಂಡ್ಸ್ ಬರುವ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ಹಲವಾರು ವರ್ಷಗಳು ಅವರಿಗೆ ಭಾರಿ
ಹೆಸರಾಂತ ಬರುವುದು ಗೌರವ ಅಧ್ಯಕ್ಷರಾಗಿದ್ದಿನ ಉದಯನ್ನೇ ಆ ಸ್ವಾಗತ ಭಾಷಣಗಳು ಸಂಘ ಸಂಸ್ಥೆ ಇಂಚ ನಡತೊಂಬತ್ತಿನ ಮಾತಾಡುವ ವಿಷಯದ ಪೂರ್ವದ ಮಾತು ಬರ್ತೇವೆ. ಅವೇ ಪ್ರಕಾರ ಇನ್ನಿತ ಜನರು ಸಚಿವರು ದುರ್ಬದ ಕಾಲರು ವಿದ್ಯೆಗೆ ಪ್ರೋತ್ಸಾಹಕ್ಕೆ ಭಾರಿ ಕಡಿಮೆ ಇರ್ತದೆ. ಆಂಡ ಇನ್ನಿತ ಹಲವಾರು ವರ್ಷಗಳು ಸಂಘ ಸಂಸ್ಥೆಗಳು ಜೋಕರು ಎಡೆ ರೀತಿ ಕಾಲ್ಪಡು ತಮ್ಮ ಜೋಕರು ಎಡೆ ರೀತಿ ಉದ್ಯೋಗ ಕೊಡಬೇಕು ಅಧಿಕಾರಿಗಳ ವಿನಾಶ ಮಾತಾ ಪ್ರಮಾಣ ಮಾತು ಕೂಡ ಸ್ವಾಭಾವಿಕ. ಅವೇ ಪ್ರಕಾರ ಇನ್ನಿತ ಜನರು ನಾಲ್ಕು ಬಗ್ಗೆ ಇನಿ ಕರಾವಳಿ ಪ್ರದೇಶದಲ್ಲಿ ವಾವಾತರಗಳು ಸೇವೆ ನಮ್ಮ ಮಾತುಗಳಿದೆ ಎನ್ನ ಇದ್ದ ಜನ ಇಡೀ ಕೊರಿಯ ಮಾತಾಡ್ತಿಲ್ಲ ಕಟ್ಟೆ ರೀತಿ ವಿದ್ಯಾಭ್ಯಾಸ ಕಲ್ಪನೆ ಹೊಸ ಶೈಕ್ಷಣಿಕ ವರ್ಷ ಪ್ರತಿಯೊರಿಗಳ ಸಾಧನೆದ ಹೊಸ ಅಧ್ಯಾಯ ಅವಳಂದು ಬಜ್ಪೆದ ಬೆತನಿ ಶಾಲೆದ ಮುಖ್ಯ ಟೀಚರ್ ಭಗಿಣಿ ವೀಣಾ ಪಂತೆರ್ ಬೆತನಿ ಇಂಗ್ಲಿಷ್ ಮೀಡಿಯಂ ಶಾಲೆ ಶುರು ಕಾರ್ಯಕ್ರಮ ಆರು ಜೋಕ್ಲೆಗ್ ಆಶೀರ್ವಾದ ಮಲ್ತೆರ್. ಬಜ್ಪೆದ ಬೆಥಣಿ ಇಂಗ್ಲಿಷ್ ಮೀಡಿಯಂ ಶಾಲೆಡು 2026-27 ಶೈಕ್ಷಣಿಕ ವರ್ಷದ ಸುರುತ ದಿನ ಸಂಭ್ರಮೋಡು ಸಾಗಂಡು ಕಾಂಡಿ ಜೋಕ್ಲಿನ ಶಾಲೆಗೆ ಎದುಕೊಂಡ ಕಾರ್ಯಕ್ರಮ ನಡೆತಂಡು LKG 10ನೇ ಕ್ಲಾಸ್ ಮುಟ್ಟದ ಮಾತಾ ಜೋಕ್ಲಿನ ಶಾಲೆದ ಆಡಳಿತ ಮಂಡಳಿ ಶಾಲೆದ ಮುಖ್ಯ ಟೀಚರ್ ಬರವು ಕಲ್ಪವನಕ್ಲು ಶಾಲೆಡು ಕೆಲಸಡು ಉಪ್ಪನಕ್ಲು ಆತ್ಮೀಯವಾದ ಎದುಕೊಂಡಿರು. ಶಾಲೆದ ಸುರುತ ದಿನ ಜೋಕ್ಲು ಹೊಸ ಉತ್ಸಾಹ ಉಮೇದಿರು ಕ್ಲಾಸ್ಲೆಗೆ ಪುಗ್ಗಿರು. 2 ತಿಂಗಳು ಜೋಕ್ಲಿನ ಸೊರತ್ತ ಮನಿಮಂಬು ಇಜ್ಜಂದೆ ಇತ್ತೆ ಪಿರ ಸೊರಲಕ್ಕದಂಡ ಏಪತ್ತುಡು ಬೆತಣಿ ಇಂಗ್ಲಿಷ್ ಮೀಡಿಯಂ ಶಾಲೆದ ಮುಖ್ಯ ಟೀಚರ್ ವೀಣಾ ಡಿಸೋಜಾ ಜೋಕ್ಲಿಗೆ ಎಡ್ಡೆಬ್ ಬಯಕದು ಹೊಸ ಶೈಕ್ಷಣಿಕ ವರ್ಷ ಬರೋ ಕಲ್ಪನ ಪ್ರತಿಯೊರಿಯಗಳ ಜ್ಞಾನ ಶಿಸ್ತು ಬೊಕ ಸಾಧನೆಲಿನ ಹೊಸ ಅಧ್ಯಾಯ ಅವಡು ಪ್ರತಿಯೊರಿಲ ಪ್ರಾಮಾಣಿಕತೆ ಆತ್ಮವಿಶ್ವಾಸಡು ತನ್ಕಲಿನ ಉದ್ದೇಶಲಿನ ಸಾಧಿಸಾವಡಂದು ಆಶೀರ್ವಾದ ಮಲ್ತೇರು. ಬರೋ ಕಲ್ಪವನಕ್ಲು ಉಮೇದು ಕೊರ್ಪುನ ಭಾಷಣ ಮಲ್ತದು ಎಡ್ಡೆಪ್ಪು ಬಯಕದು ಜೋಕ್ಲಿನ ಮಾತಾ ಬುಲಿಚಿಲ್ಗಾದು ಮಾರ್ಗದರ್ಶನ ಕೊರ್ಪಾಂದು ಭರವಸೆ ಕೊರಿಯರು. ಹೊಸ ಬರೋ ವರ್ಷ ಕಲ್ಪನ ಮಾತಾ ಜೋಕ್ಲಿ ಗೆಲ್ಮೆ ಸಂತೋಷ ಸಾರ್ಥಕ ಅನುಭವಲಿನ ಉಂಡು ಮಲ್ಪಡಂದು ಶಾಲೆದಲ್ಲೇ ಕೊಡು ಎಡ್ಡೆಪ್ಪು ಬಯಕದೇರು. ಇಡಗಿನಿತ ನಮ್ಮ ಕುಡ್ಲಾತುಡು ವಾರ್ತೆಲು ಮುಗಿಂಡು ಸೊನ್ಮೇಲೆ